ವಿಜ್ಞಾನ ಸಂಘ ಇರ್ಬೋದು, ಸಾಹಿತ್ಯ ಕಲಾ ಸಂಘ ಇರ್ಬೋದು, ಆನಂತರ ವಿಜ್ಞಾನ ಸಂಘ, ಹೆಲ್ತ್ ಕ್ಲಬ್ಬು, ವಿದ್ಯಾರ್ಥಿ ಸರಕಾರ, ತುಳು ಕೂಟ, ಇಂಥದ್ದು ಬೇರೆ ಬೇರೆ ಸಂಘಗಳನ್ನು ಇಲ್ಲಿ ಕಟ್ಟಿಕೊಂಡು ಆ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ವೇದಿಕೆಯನ್ನು ರಚಿಸಿಕೊಡುವಂಥದ್ದು ನಮ್ಮ ಈ ಸಂಸ್ಥೆಯ ಉದ್ದೇಶ ಆಗಿದೆ. ಆ ಒಂದು ನೆಲೆಯಲ್ಲಿ ಅನೇಕ ಈ ಹಿಂದೆ ಈಗ ತಾನೇ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಹೇಳಿದ ಹಾಗೆ ಆ ವೇದಿಕೆಯನ್ನು ಉಪಯೋಗ ಮಾಡಿಕೊಂಡಂಥ ನಮ್ಮ ವಿದ್ಯಾರ್ಥಿಗಳು ಈ ಹಿಂದೆ ಇದೀಗ ಸಿನಿಮಾದಲ್ಲಿದ್ದಾರೆ, ಧಾರಾವಾಹಿಯಲ್ಲಿದ್ದಾರೆ, ರಂಗ ಕಲಾವಿದರಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಸಾಹಿತ್ಯ ಕಲೆಯಲ್ಲಿ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇರುವವರಿದ್ದಾರೆ, ಸ್ಕೌಟ್ ಗೈಡ್ನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರುವಂಥ ಹಳೆ ವಿದ್ಯಾರ್ಥಿಗಳು ಬಹಳಷ್ಟು ಈಗ ನಮ್ಮಲ್ಲಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಎಂತಂದರೆ ಈ ವೇದಿಕೆಯನ್ನು ಅವರು ಅಷ್ಟು ಉತ್ತಮ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡದ್ದರಿಂದ ಅವರಿಗೆ ಅವರ ಒಂದು ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಅದು ಸಾಧ್ಯ ಆಯಿತು. ಅದೇ ರೀತಿಯಲ್ಲಿ 2018-19 ಶೈಕ್ಷಣಿಕ ವರ್ಷದಲ್ಲಿಯೂ ಕೂಡ ಈ ಸಂಘಗಳ ಒಂದು ಉದ್ಘಾಟನೆ ನಾವು ಪ್ರತಿ ವರ್ಷವೂ ಕೂಡ ಗಣ್ಯರನ್ನು ಕರೆದು ಆ ಮೂಲಕ ಅವರ ಹಸ್ತದಿಂದ ಅದನ್ನು ಉದ್ಘಾಟಿಸುವಂಥದ್ದು ನಮ್ಮ ಒಂದು ಸಂಪ್ರದಾಯ. ಅದೇ ರೀತಿಯಲ್ಲಿ ನಾವು ಈ ಸಲ ನಮ್ಮ ಕರ್ನಾಟಕ ತುಳು ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ AC ಭಂಡಾರಿ ಅವರನ್ನು ನಾವು ಇಲ್ಲಿ ಕರೆದಿದ್ದೇವೆ. AC ಭಂಡಾರಿ ಅವರು ಈ ಜಾಗಕ್ಕೆ ಹೊಸಬರಾಗಿದ್ದರೂ ಕೂಡ ಹಿಂದೆ ಬಂದಿದ್ದಾರೆ. ಅವರು ನಮಗೆ ಗೊತ್ತಿದೆ, ಅವರು ನಮ್ಮ ಹಿರಿಯರು ಮಾತ್ರ ಅಲ್ಲದೆ ಎಲ್ಲ ಅವರ ಒಂದು ವಿಚಾರವನ್ನು ಒಂದೇ ಮಾತಿನಲ್ಲಿ ಹೇಳುವುದಿದ್ದರೆ ಮುಖ್ಯವಾಗಿ ಒಬ್ಬ ರಾಜಕಾರಣಿಗಳಿಗೆ ಒಬ್ಬ ಆದರ್ಶ ರಾಜಕಾರಣಿಯಾಗಿ, ಧಾರ್ಮಿಕ ವ್ಯಕ್ತಿಗಳಿಗೆ ಅವರು ಆಧ್ಯಾತ್ಮಿಕ ವ್ಯಕ್ತಿಯಾಗಿ, ಅದೇ ರೀತಿಯಲ್ಲಿ ನಮ್ಮ ಶಿಕ್ಷಣ ಕ್ಷೇತ್ರದ ಶಿಕ್ಷಣ ಅಭಿಮಾನಿಗಳಿಗೆ ಒಬ್ಬ ಶ್ರೇಷ್ಠ ಶಿಕ್ಷಣ ಪ್ರೇಮಿಯಾಗಿ ಅವರು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡವರು. ಎಲ್ಲ ಸರಳ ಸಜ್ಜನಿಕೆ ಸಾಕಾರ ಮೂರ್ತಿಯಾಗಿರ್ತಕ್ಕಂತಹ AC ಭಂಡಾರಿ ಅವರು ಇದೀಗ ಕರ್ನಾಟಕ ತುಳು ಅಕಾಡೆಮಿಯ ಅಧ್ಯಕ್ಷರಾಗಿ ಅದರ ಆ ಸ್ಥಾನದ ಘನತೆ ಗೌರವವನ್ನು ಹೆಚ್ಚಿಸಿದವರು. ಅವರ ಹಸ್ತದಿಂದಲೇ ಈ ನಮ್ಮ ಸಂಘಗಳ ಉದ್ಘಾಟನೆ ಆಗಬೇಕು. ಅದೇ ರೀತಿಯಲ್ಲಿ ಅದು ಮುಂದಕ್ಕೆ ಇಡೀ ವರ್ಷ ಒಳ್ಳೆಯ ರೀತಿಯಲ್ಲಿ ನಡೀಬೇಕು ಎನ್ನುವಂಥ ಒಂದು ಉದ್ದೇಶದಿಂದ ಅವರನ್ನು ನಾವು ವಿನಂತಿಸಿಕೊಂಡಿದ್ದೇವೆ. ಅವರು ಈ ಕಾರ್ಯಕ್ರಮಕ್ಕೆ ಬಂದು ಸಮಯೋಚಿತವಾಗಿ ಬಂದು ಇಲ್ಲಿ ಸೇರಿಕೊಂಡಿದ್ದಾರೆ. ಅವರನ್ನು ನಮ್ಮ ತ್ರಿಶಕ್ತಿ ವಿದ್ಯಾವರ್ತಕ ಸಂಘ ಮತ್ತು ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯ ಪರವಾಗಿ ನಾವು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಎರಡು 2018-19 ಸಾಲಿನ ಸಂಘದ ಅಧ್ಯಕ್ಷರಾಗಿ ಶ್ರದ್ಧೆ ಮತ್ತು ಕರ್ತವ್ಯದಿಂದ ಕಾರ್ಯನಿರ್ವಹಿಸುತ್ತೇನೆಂದು ಹಾಗೂ ಎಲ್ಲ ಸಹಪಾಠಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗುರುವೃಂದದವರ ಮಾರ್ಗದರ್ಶನದೊಂದಿಗೆ ನನ್ನ ಸಂಘದ ಕಾರ್ಯಚಟುವಟಿಕೆಯನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ನಂತರ ಕ್ರೀಡಾ ಸಂಘದ ನಿಖಿಲ್ ದಾಸ್, ಗಣಿತ ಸಂಘದ ರಹಿಮಾ, ನಂತರ ಗ್ರಾಹಕರ ಸಂಘದ ಮೊಹಮ್ಮದ್ ತೌಫೀಕ್, ನಂತರ ಸಂಸ್ಕಾರ ಜ್ಯೋತಿ ಮತ್ತೊಂದು ವಿಜ್ಞಾನ.
असतो मा सद्गमय तमसो मा ज्योतिर्गमय मृत्योर्मा अमृतं गमय ॐ शान्ति 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 2017-18ನೇ ಸಾಲಿನ ಸಾಹಿತ್ಯ ಕಲಾ ಸಂಘದ ವರದಿ. ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪಾವೂರು ಹರೇಕಳ ಗ್ರಾಮೀಣ ಪ್ರದೇಶದಲ್ಲಿರುವ ಒಂದು ಸುಂದರ ವಿದ್ಯಾಸಂಸ್ಥೆಯಾಗಿದೆ. ಪಾವೂರು ಹರೇಕಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಆಡಳಿತಕ್ಕೊಳಪಟ್ಟ ಈ ಸಂಸ್ಥೆಯು ಜಾತಿ, ಮತ, ವರ್ಗ ಭೇದವಿಲ್ಲದೆ ಈ ಊರಿನ ನಾಗರಿಕ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡುತ್ತಾ ಬಂದಿರುವ ಸಂಸ್ಥೆಯಾಗಿದೆ. ವಿದ್ಯಾರ್ಥಿಗಳು ಪಡೆಯಬಹುದಾದ ಪಠ್ಯ ವಿಷಯಗಳ ಜೊತೆಗೆ ಅವರಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಸದುದ್ದೇಶದಿಂದ ನಮ್ಮಿ ವಿದ್ಯಾಸಂಸ್ಥೆಯಲ್ಲಿ ಶ್ರೀಮತಿ ಉಷಲತಾ ಟೀಚರ್ ಅವರ ನೇತೃತ್ವದಲ್ಲಿ ಸಾಹಿತ್ಯ ಮತ್ತು ಕಲಾ ಸಂಘವನ್ನು ರಚಿಸಲಾಗುತ್ತದೆ. ಜಿಲ್ಲೆಯ ಗಣ್ಯ ವ್ಯಕ್ತಿಗಳಿಂದ ಪ್ರತಿ ವರ್ಷ ಈ ಸಂಘವನ್ನು ಉದ್ಘಾಟಿಸುವ ಸಂಪ್ರದಾಯ ನಮ್ಮದಾಗಿದೆ. 2017-18ನೇ ಸಾಲಿನ ಸಾಹಿತ್ಯ ಕಲಾ ಸಂಘದ ಉದ್ಘಾಟನೆಯನ್ನು ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಗುರುನಾಥ್ ಬಾಗೇವಾಡಿಯವರು ನೆರವೇರಿಸಿದರು. ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಮುದಲೆಮಾರು ಪ್ರಹ್ಲಾದ್ ರೈ ಅಧ್ಯಕ್ಷತೆ ವಹಿಸಿದ್ದರು. ತುಳು ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ ಚಂದ್ರಹಾಸ ರೈ, ಜನಪದ ಅಕಾಡೆಮಿ ಮಾಜಿ ಸದಸ್ಯ ಮೊಹಮ್ಮದ್ ಮಾರಿಪಳ್ಳ, ಶಾಲಾ ಸಂಚಾಲಕರಾದ ಜಯರಾಮ ಆಳ್ವ ಪೋಡರ್, ಆಡಳಿತ ಮಂಡಳಿಯ ಸದಸ್ಯರಾದ ಕಡೆಂಜ ಸೋಮಶೇಖರ ಚೌಟ ಮುಖ್ಯ ಅತಿಥಿಯಾಗಿದ್ದರು. ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ರವೀಂದ್ರ ರೈ, ಅಧ್ಯಾಪಕರು, ಸಿಬ್ಬಂದಿ ವರ್ಗ, ವಿವಿಧ ಸಂಘಗಳ ಅಧ್ಯಕ್ಷರಾದ ರಜ್ವೀನಾ ಬಾನು, ಸ್ವಸ್ತಿ ಕುಮಾರ್ ರೈ, ವರುಣ್, ಪ್ರಾರ್ಥಂಡಿ, ಭಾಸ್ಕರ, ಫಾತಿಮತ್ ನಶೀದಾ, ರಾಯಿದ್, ಮೊಹಮ್ಮದ್ ಇರ್ಷಾದ್ ಜುಬ್ಬಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಸಭಾ ಕಾರ್ಯಕ್ರಮದ ಬಳಿಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಾಯೋಜಿಕ ವಿಠಲ ನಾಯಕ್ ಮತ್ತು ಬಳಗದವರಿಂದ ಗೀತಾ ಸಾಹಿತ್ಯ ಸಂಭ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ನಮ್ಮ ಸಾಹಿತ್ಯ ಮತ್ತು ಕಲಾ ಸಂಘದ ಸದಸ್ಯರು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ನಡೆಸುವ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ತುಂಬ ಆಸಕ್ತಿಯಿಂದ ಭಾಗವಹಿಸಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಕುಮಾರಿ ಸೌಂದರ್ಯರವರು ಭಾವಗೀತೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಮತ್ತು ಜನಪದ ಗೀತೆಯಲ್ಲಿ ಪ್ರಥಮ ಸ್ಥಾನವನ್ನು ಮತ್ತು ಕುಮಾರಿ ವಿಜೇತಾರವರು ಛದ್ಮವೇಷದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದರು. ಅಲ್ಲದೆ ಕಲೋತ್ಸವ ತಂಡದವರು ನಡೆಸಿದ ಪ್ರತಿಭಾ ಪುರಸ್ಕಾರ 2017 ಇದರಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊಂಡಿದ್ದಾರೆ. ನೇತ್ರಾವತಿ ಇಕೋ ಕ್ಲಬ್, ವಿಜ್ಞಾನ ಸಂಘ, ಗಣಿತ ಸಂಘ, ಆರೋಗ್ಯ ಸಂಘ, ಗ್ರಾಹಕ ಸಂಘ ಮತ್ತು ತುಳು ಸಂಘದ ವರದಿ. ಶ್ರೀಯುತ ರವಿಶಂಕರ್ ಮತ್ತು ಶ್ರೀಯುತ ಕೃಷ್ಣಶಾಸ್ತ್ರಿಯವರ ನೇತೃತ್ವದಲ್ಲಿ ಇಕೋ ಕ್ಲಬ್, ವಿಜ್ಞಾನ ಸಂಘ, ಗಣಿತ ಸಂಘ ಮತ್ತು ಆರೋಗ್ಯ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ. 2017-18ನೇ ಶೈಕ್ಷಣಿಕ ವರ್ಷದಲ್ಲಿ ವಿಶ್ವ ಪರಿಸರ ದಿನಾಚರಣೆ, ವನ ಮಹೋತ್ಸವ, ವಿಜ್ಞಾನ ಪ್ರಯೋಗ, ವಿಜ್ಞಾನ ರಸಪ್ರಶ್ನೆ, ಗಣಿತ ರಸಪ್ರಶ್ನೆ, ಮಾದರಿಗಳ ತಯಾರಿ, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ, ರಾಷ್ಟ್ರೀಯ ಗಣಿತ ದಿನಾಚರಣೆ, ವೇದ ಗಣಿತ ಕಾರ್ಯಾಗಾರ ಹಾಗೂ ಶಾಲಾ ಆವರಣದ ಸ್ವಚ್ಛತೆ, ಬಸ್ಸು ನಿಲ್ದಾಣದ ಸ್ವಚ್ಛತೆಯನ್ನು ನಡೆಸಲಾಯಿತು. ಅಲ್ಲದೆ ಸ್ವಚ್ಛತಾ ಜಾಗೃತಿ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳಿಗೆ ನನ್ನ ದೇಶದ ಸ್ವಚ್ಛತೆಗೆ ನಾನು ಏನು ಮಾಡಬೇಕು ಎಂಬ ವಿಷಯದ ಬಗ್ಗೆ ಪ್ರಬಂಧ ಸ್ಪರ್ಧೆ ನಡೆಸಲಾಯಿತು. ಹರೇಕಳ ಗ್ರಾಮ ಪಂಚಾಯತ್ ಹಾಗೂ ನೇತ್ರಾವತಿ ಇಕೋ ಕ್ಲಬ್ಬಿನ ಜಂಟಿ ಆಶ್ರಯದಲ್ಲಿ ಸ್ವಚ್ಛತಾ ಜಾಥಾವನ್ನು ನಡೆಸಲಾಯಿತು ಮತ್ತು ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಲು ಸ್ವಚ್ಛತಾ ಶಪಥ ದಿನ, ಉಗುರು ಸ್ವಚ್ಛತಾ ದಿನ, ಕೈ ತೊಳೆಯುವ ದಿನ, ವೈಯಕ್ತಿಕ ನೈರ್ಮಲ್ಯ ದಿನ, ಶೌಚಾಲಯ ಜಾಗೃತಿ ದಿನಗಳನ್ನು ನಮ್ಮ
ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು. ನಮ್ಮ ದೇಶದಲ್ಲಿ ನಾಗರಿಕರು ಗ್ರಾಹಕರಾಗಿ ಅನೇಕ ರೀತಿಯ ಮೋಸ, ಸುಲಿಗೆ, ವಂಚನೆಗಳಿಗೆ ಒಳಗಾಗುತ್ತಿದ್ದಾರೆ. ಈ ವಿಚಾರದಲ್ಲಿ ಮಕ್ಕಳಲ್ಲಿ ಜಾಗೃತಿಯನ್ನು ಉಂಟು ಮಾಡಲು ಶ್ರೀಮತಿ ಕುಮುದಾ ಟೀಚರ್ ಅವರ ನೇತೃತ್ವದಲ್ಲಿ ಗ್ರಾಹಕ ಸಂಘವು ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ. 2017-18ನೇ ಸಾಲಿನಿಂದ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಯ್ಯಾರ ಕಿಞ್ಞಣ್ಣ ರೈ ತುಳು ಸಂಘವು ಉದ್ಘಾಟನೆಗೊಂಡಿರುತ್ತದೆ. ಈ ಸಾಲಿನಿಂದ 8 ಮತ್ತು 9ನೇ ತರಗತಿಗೆ ತೃತೀಯ ಭಾಷೆಯಾಗಿ ತುಳುವನ್ನು ಶ್ರೀಮತಿ ಸ್ಮಿತಾ ಕುಮಾರಿಯವರು ಬೋಧಿಸುತ್ತಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ 10ನೇ ತರಗತಿಗೂ ತುಳುವನ್ನು ಬೋಧಿಸಲಾಗುತ್ತದೆ. ಈ ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಶಾಲಾ ಸಂಚಾಲಕರು, ಶಾಲಾ ಮುಖ್ಯೋಪಾಧ್ಯಾಯರು, ಅಧ್ಯಾಪಕರು, ವಿದ್ಯಾರ್ಥಿ ವೃಂದ ಮತ್ತು ಸಿಬ್ಬಂದಿ ವರ್ಗದವರಿಗೆ ನನ್ನ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು. ಅಧ್ಯಕ್ಷರು ಮತ್ತು ಸದಸ್ಯರು, ಸಾಹಿತ್ಯ ಮತ್ತು ಕಲಾ ಸಂಘ, ಶ್ರೀರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಖೋ ಬಾಲಕರು ಬಾಲಕರ ತಂಡವು ಉಳ್ಳಾಲ ವಲಯ ಖೋ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾದರು. ಎಲ್ಲ ಆಟಗಾರರಿಗೆ ಅಭಿನಂದನೆಗಳು. ಜಿಲ್ಲಾ ಮಟ್ಟದಲ್ಲಿ ಸಾಧನೆ. ನಮ್ಮ ಕರಾಟೆ ಪಟುಗಳಾದ ರಸ್ವೀನಾ ಜಿಲ್ಲಾ ಮಟ್ಟದ ಕರಾಟೆ ಪಂದ್ಯಾಟದಲ್ಲಿ ತೃತೀಯ ಸ್ಥಾನ ಮತ್ತು ಸೌಧ ಜಿಲ್ಲಾ ಮಟ್ಟದ ದ್ವಿತೀಯ ಸ್ಥಾನ ಪಡೆದು ನಮ್ಮ ಸಂಸ್ಥೆಗೆ ಹಾಗೂ ಊರಿಗೆ ಕೀರ್ತಿಯನ್ನು ತಂದಿರುತ್ತಾರೆ. ಇವರಿಗೆ ಅಭಿನಂದನೆಗಳು. ರಾಜ್ಯ ಮಟ್ಟಕ್ಕೆ ಆಯ್ಕೆ. ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆದ 10ನೇ ತರಗತಿಯ ಸಫೀರ್ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಸಾಧನೆಯನ್ನು ಮಾಡಿರುತ್ತಾನೆ. ಇವನಿಗೆ ಅಭಿನಂದನೆಗಳು. ಹಾಗೆಯೇ ಪ್ರತಿ ವರ್ಷದಂತೆ ಚೈತನ್ಯ ಕ್ರೀಡಾ ಸಂಸ್ಥೆಯ ರಚನೆ, ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ರಚನೆ, 4 ತಂಡಗಳ ರಚನೆ, 4 ತಂಡಗಳ ಮಧ್ಯೆ ಶಾಲಾಂತರ್ಗತ ಪಂದ್ಯಾಟಗಳ ಆಯೋಜನೆ ಹಾಗೂ ವಾರ್ಷಿಕ ಕ್ರೀಡಾಕೂಟದ ಆಯೋಜನೆ ಮತ್ತು ಸಾಧನೆಗೈದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ. ಆಗಸ್ಟ್ 29ರಂದು ವಿದ್ಯಾಸಂಸ್ಥೆಯಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ವಿವಿಧ ಕಾರ್ಯಕ್ರಮಗಳನ್ನು ಸಂಘಟಿಸುವ ಮುಖೇನ ಆಚರಿಸಲಾಯಿತು. ಹೀಗೆ ಸ್ಥಳೀಯವಾಗಿ ವಿವಿಧ ಸಂಘ ಸಂಸ್ಥೆಗಳು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಪ್ರಯುಕ್ತ ಸಂಘಟಿಸುವ ವಿವಿಧ ಕ್ರೀಡಾಕೂಟಗಳಲ್ಲಿ, ಪಂದ್ಯಾಟಗಳಲ್ಲಿ ಬಹುಮಾನಗಳನ್ನು ಪಡೆದಿರುತ್ತಾರೆ. ಕೆಸರುಗದ್ದೆಯಲ್ಲಿ ಶೈಕ್ಷಣಿಕ ಸಾಲಿನ ಉದ್ಘಾಟನೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾದಂತಹ ಶ್ರೀ ಗುರುನಾಥ ಬಾಗೇವಾಡಿಯವರು ಉದ್ಘಾಟಿಸಿದರು. ವಿಶ್ವ ಯೋಗ ದಿನಾಚರಣೆ. ವಿಶ್ವ ಯೋಗ ದಿನಾಚರಣೆಯನ್ನು ಉಳ್ಳಾಲ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ MG ಕಜೆ ಉದ್ಘಾಟಿಸಿದರು. ಸ್ಕೌಟ್ ಮಾಸ್ಟರ್ ತ್ಯಾಗಂರವರು ಯೋಗಾಭ್ಯಾಸ ನೆರವೇರಿಸಿಕೊಟ್ಟರು. ಕೆಸರುಗದ್ದೆಯಲ್ಲಿ ಕ್ರೀಡೋತ್ಸವ, ಭತ್ತದ ನಾಟಿ, ಆಹಾರೋತ್ಸವ ಮತ್ತು ವನಮಹೋತ್ಸವ ಕಾರ್ಯಕ್ರಮವು ನಮ್ಮ ತಳ ಮತ್ತು ಉಳ್ಳಾಲ ಸ್ಥಳೀಯ ಸಂಸ್ಥೆಯ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯೊಂದಿಗೆ ನಡೆಯಿತು. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳುವ ಮುಖೇನ ಯಶಸ್ವಿಗೊಳಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆ. ಜೂನ್ 5ರಂದು ಕರ್ನಾಟಕ ದರ್ಶನ ಪ್ರವಾಸ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ 9 ಸ್ಕೌಟ್ ಮತ್ತು 5 ಗೈಡ್ಸ್ ಭಾಗವಹಿಸಿ ಖುಷಿಪಟ್ಟರು. ರಾಷ್ಟ್ರಪತಿ ಪುರಸ್ಕಾರ ಪಡೆದ ಗೌರವ. ನಮ್ಮ ಸೌಜನ್ಯ ಸ್ಕೌಟ್ ದಳ ಸ್ವಸ್ತಿಕ್ ಸ್ಕೌಟ್ಸ್ನು ರಾಷ್ಟ್ರಪತಿ ಪುರಸ್ಕಾರ ಪಡೆಯುವುದರೊಂದಿಗೆ ಊರಿಗೆ, ಶಾಲೆಗೆ ಮತ್ತು ಹೆತ್ತವರಿಗೆ ಹೆಸರು ತಂದುಕೊಟ್ಟಿರುತ್ತಾನೆ. ಅಭಿನಂದನೆಗಳು. ರಾಜ್ಯ ಪುರಸ್ಕಾರ ಪ್ರಶಸ್ತಿ. ನಮ್ಮ ಸೌಜನ್ಯ ಸ್ಕೌಟ್ ದಳದ ಸ್ವಸ್ತಿಕ್ ಕುಮಾರ್ ರೈ, ಭಾಸ್ಕರ್, ಕ್ಯಾಲ್ವಿನ್, ದೀಪಕ್ ಕೊರೆಯ, ವರುಣ್ ಹಾಗೂ ಸೌಜನ್ಯ ಗೈಡ್ಸ್ ಕಂಪನಿಯ ಆಯುಷಾ, ತಸ್ಫಿಯಾ, ಶ್ರಾವ್ಯ, ಕೃತಿಕಾ, ಪ್ರತೀಕ್ಷಾ ಮುಂತಾದ ಗೈಡ್ಸ್ ವಿದ್ಯಾರ್ಥಿಗಳು ರಾಜ್ಯ ಪುರಸ್ಕಾರ ಪದವಿ ಪಡೆದು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅಭಿನಂದನೆಗಳು. ವೀರರಾಣಿ ಹಬ್ಬಕ್ಕೋತ್ಸವದಲ್ಲಿ ಸ್ವಯಂ ಸೇವಕರಾಗಿ ಸೇವೆ.
ಕರ್ನಾಟಕ ಸರಕಾರದ ವತಿಯಿಂದ ನಡೆಯುವ ವೀರರಾಣಿ ಹಬ್ಬಕ್ಕೋತ್ಸವವು ಕೊಲ್ಯದಲ್ಲಿ ನಡೆಯಿತು. ಈ ಉತ್ಸವದಲ್ಲಿ ನಮ್ಮ ದಳದ 13 ಸ್ಕೌಟ್ಸ್ ಮತ್ತು 12 ಮಂದಿ ಗೈಡ್ಸ್ಗಳು ಭಾಗವಹಿಸಿ ಸೇವಾ ಕಾರ್ಯವನ್ನು ಯಶಸ್ವಿಗೊಳಿಸಿಕೊಡುತ್ತಾರೆ. ಅಭಿನಂದನೆ. ಬಹಳ ಅಚ್ಚುಕಟ್ಟಾಗಿ ಮಂಡಿಸಿದ 2 ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಇದೀಗ ಉದ್ಘಾಟಕರ ಭಾಷಣ ಆಗಬೇಕಿತ್ತು, ಈಗಾಗಲೇ ಸಂಚಾಲಕರು ಕೂಡ ಹೇಳಿದರು. ಅದಕ್ಕಿಂತ ಮುಂಚೆ ಒಂದು ರಾಜ್ಯ ಪುರಸ್ಕಾರ ಮತ್ತು ನಮ್ಮ ಇಡೀ ಶಾಲೆಗೆ ಒಳ್ಳೆಯ ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಎಲ್ಲರನ್ನು ಒಟ್ಟಿಗೆ ಮಾಡಿಬಿಟ್ಟು ನಾವು ಉದ್ಘಾಟಕರ ಭಾಷಣವನ್ನು ಕೇಳೋಣ. ಮೊದಲನೇದಾಗಿ ಸುಮಾರು 93 ಮಾರ್ಕನ್ನು ಪಡೆದರೊಂದಿಗೆ ನಮ್ಮ ಎಲ್ಲರಿಗೂ ಕೂಡ ಹೆಸರನ್ನು ತಂದುಕೊಟ್ಟಂತಹ ದೀಕ್ಷಾ ವೇದಿಕೆಗೆ ಬರಬೇಕು, ಅವರು ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಹಾಗೆ ಸುಮಾರು 89% ಪಡೆದಂತಹ ನಬೀಲಾ ವೇದಿಕೆಗೆ ಬರಬೇಕು, ಅವರು ಕೂಡ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಇಂದು ಬಾರಿ ಸಂತೋಷ ಬಂದಾಗ ಇನ್ನು ಕನ್ನಡ ಶಾಲೆ ಒಂಜಿ ಈ ರೀತಿಡ್ ಒಂಜಿ ಪೊರ್ಲಗಂಟಡ್ ಈತು ಜೋಕುಲು ಒಂಜಿ ಕನ್ನಡ ಕಲ್ಪನೆತ ಮೂಲಕ ಒಂಜಿ ಕನ್ನಡ ಅಭಿಮಾನ ಮಾತ್ರತ್, ಕನ್ನಡ ರಾಜ್ಯದ ಅಭಿಮಾನ ಮಾತ್ರತ್ ಇನ್ನು ಒಂಜಿ ಬಾರಿ ಒರ್ಲುಡು ಕಲ್ಪನಂಚಿನ ಒಂಜಿ ವ್ಯವಸ್ಥೆ ತೂನಗ ಇಂಕ ಬಾರಿ ಸಂತೋಷ ಅಂಚೆ ಇನ್ನು ಕಲ್ಪವನಂಚಿನ ಮಾತ ಅಧ್ಯಾಪಕ ಬಂಧುಲೆ ಅಂಚನೆ ಪೋಷಕ ವರ್ಗದಕುಲೆ ಬೊಕ್ಕ ಮೂರು ಸೇರಿದ ನಂಚಿನ ಮಾತ ಪುಟಾಣಿ ಜೋಕುಲೆ ಬೊಕ್ಕ ಇನ್ನಿ ಯಾನು ಬೇತೆ ಬೇತೆ ದಾಯ ಬಂದಾಗ ಯಾನು ಜಿಲ್ಲಾ ಪಂಚಾಯತ್ ಅವರ ಸದಸ್ಯ ಆದಿತ್ತೆ ಅಪಗ ಎಂಕ್ ಪೂರ ಶಾಲೆಲೆಗ್ ಜಿಲ್ಲಾ ಪಂಚಾಯತ್ ಶಾಲೆಲೆಗ್ ಪೂರ ಒಂಜಿ ಭಾಗವಹಿಸಿನಂಚಿನ ಒಂಜಿ ಅವಕಾಶ ತಿಕ್ಕೊಂಡಿತ್ತು. ಅಪಗ ಅಲ್ಲಿ ಶಾಲೆಲೆಡು ತೂನಿದ್ದೆ ಒಂಜ ಕನ್ನಡ ಸಂಘ ಇಜಿನ ಸಾಹಿತ್ಯ ಸಂಘ ಇಂಚಿನ ಮಾತ ಒಂಜೊಂಜಿ ಸಂಘ ಸಂಸ್ಥೆಗಳನ್ನು ಒಂಜಿ ಅವು ಪ್ರೌಢಶಾಲೆ ಅದು ಪೆರೆಯವು ಅಥವಾ ಮಾಧ್ಯಮಿಕ ಶಾಲೆ ಅದು ಪೆರೆಯವು ಅಂಚಿನ ಅವು ತೂನಿದ್ದೆ ಅಂಡ ಮೂಲು ಏನು ಖಂಡಿತವಾದ ಸತ್ಯವಾದ ಬಂದ್ಪೆ ಈ ರೀತಿಡ್ ಪ್ರತಿ ಒಂಜಿ ಅಕಲ್ನ ಸರ್ವ ರೀತಿದ ಒಂಜಿ ಕಾರ್ಯಕ್ರಮವನ್ನು ಅಳವಡಿಸಿದೆ. ಪ್ರತಿ ಒಂಜಿ ಸಂಘ ಸಾಧಾರಣ ಒರ್ಮ ಸಮಿತಿಲೇನು ಮಲ್ಪುನೆತ ಸಂಘಲೇನು ಕಟ್ಟುನೆ ಮೂಲಕ ಅಕಲ್ನ ಸರ್ವೋದಮುಖ ಅಭಿವೃದ್ಧಿಗೆ ಕೊನೆಯಂಚಿನ ಒಂಜಿ ಸಂಸ್ಥೆಯನ್ನು ಬಣ್ಣ ಅವೊಂದು ಮಾದರಿ ಸಂಸ್ಥೆ ಬಣ್ಣದೇ ಹೆಮ್ಮೆ ದಯ ಬಂದಾಗ
ಮಾತಾಡಿಕೊಂಡೆ ಇನಿ ಒಂಜಿ ಮಾದರಿ ಅದು ಜೋಕ್ಲೆಡ ಎಂಚಿನ ಬನ್ನಾಗ ಒಂಜಿ ಅಕ್ಲಿನ ಫ್ಯೂಚರ್ ಅತ್ತಂದಾಂಡ ಅಕ್ಲಿನ ಭವಿಷ್ಯಗೂ ಒಂಜಿ ಮಾರ್ಗದರ್ಶನ ಕೊರ್ಪುನಂಚಿನ ಅತ್ತಂದಾಂಡ ಅಕ್ಲೆಗೆ ಒಂಜಿ ಲೀಡರ್ಶಿಪ್ ಕ್ವಾಲಿಟಿ ಒಂಜಿ ನೇತೃತ್ವ ವಹಿಸುನಂಚಿನ ಮುಂದಾಳುತನ ವಹಿಸುನಂಚಿನ ಈ ಒಂಜಿ ಪ್ರಾಯಡೆ ಅತ್ತಂದಾಂಡ ಈ ಒಂಜಿ ಅವಧಿಡೆ ಅಕ್ಲೆಗೆ ಒಂಜಿ ಅವಕಾಶ ಕೊರ್ಪುನಂಚಿನ ಭಾರಿ ಮಲ್ಲ ಒಂಜಿ ಕೆಲಸ ಮುಲ್ಪ ಆತನ ಐತ ಏನಡ ಒಂಜಿ ಉದಿಪನ ಮಲ್ಪುನಂಚಿನ ಕೆಲಸ ಇನಿ ಏನಡ ದಾತನು ಎಂಗೆ ಭಾರಿ ಸಂತೋಷ ಆಪುಂಡು ದಾಯ ಬನ್ನಾಗ ಯಾನು ಎಕಡೆ ಪಂಡಿಲೆಕನೆ ಈ ಒಂದು ಉದಿಪನ ಮಲ್ಪುನಂಚಿನ ಕಾರ್ಯಕ್ರಮ ಭಾರಿ ಎಡ್ಡೆ ಒಂಜಿ ಸಂತೋಷದ ಕೆಲಸ ದೀಪ ಗೊತ್ತಾದ ಉದಿಪನ ಮಲ್ಪುನಂತ ಮೂಲಕ ನಿಕಲ್ನ ಸಂಗೋಲೆನ ಎಂಚಿನಂಚಿನ ಒಂಜಿ ನಿಕಲ್ನ ಕಾರ್ಯಚಟುವಟಿಕೆ ಉಂಡ ಅವು ನನಲಾತ್ ಈ ವರ್ಷಡು ನಿಕಲು ಅತಿ ಹೆಚ್ಚಿನ ಒಂಜಿ ಕೆಲಸ ಕಾರ್ಯ ಮಲ್ಪುನಂತ ಮೂಲಕ ಈ ಸಂಸ್ಥೆದ ಒಂಜಿ ಪುದರ್ ರಾಜ್ಯಡು ಮಾತ್ರತ್ತು ನಮ್ಮ ತಾಲೂಕುಡು ಮಾತ್ರತ್ತು ನಮ್ಮ ಜಿಲ್ಲೆಡು ಮಾತ್ರತ್ತು ರಾಷ್ಟ್ರ ಮುಟ್ಟ ನಿಕಲ್ನ ಸಂಸ್ಥೆದ ಪುದರ್ ಈ ಸಂಸ್ಥೆದ ಪುದರ್ ಪೋವಡ್ ಆವಡ್ ಎಂದು ಬಂದದ್ದು ಯಾರು ದೇವೇರಡ ನಟ್ಟೊಂದು ಇನಿ ಭಾರಿ ಸಂತೋಷಡು ಉದಿಪನದ ಕಾರ್ಯಕ್ರಮ ಮಲ್ಕ ಮೂಲು ಎಂಕ್ ಇನಿ ತೂನಗ ಮೂಲು ಒಂಜಿ ಕಾರ್ಯಕ್ರಮ ಎಂಚ ತೋಜುನು ಬಂದಾಗಂದು ವೇದಿಕೆ ತೂನಗಲ ಒಂಜಿ ಅವಿಭಕ್ತ ಕುಟುಂಬದ ಒಂಜಿ ಕಾರ್ಯಕ್ರಮದ ಲೆಕ್ಕ ತೋಜು ಮಾತೆರ್ನ ತೂನಗ ಮಾತೆರೆ ಕೊರ್ಪುನಂಚಿನ ಒಂಜಿ ಪ್ರೀತಿ ತೂನಗ ಅತ್ತನಾಂಡ ಜೋಕ್ಲೆಡ ತೋಜವನಂಚಿನ ಒಂಜಿ ಪ್ರೀತಿ ತೂನಗ ಆ ಒಂಜಿ ಅವಿಭಕ್ತ ಕುಟುಂಬದ ಎಂಚ ಪ್ರೀತಿ ನಮ್ಮಡ ಸಂಪರ್ಕಲುಂಡ ಆ ಒಂಜಿ ಪ್ರೀತಿನ ಎಂಕ ಮೂಲು ತೋಜವನ ತೂಪುನಂಚಿನ ಒಂಜಿ ಭಾಗ್ಯ ದಿಗದನ್ನು ಪಡೆದು ಯಾನು ಸತ್ಯವಾದ ಒಂಜಿ ವಿಚಾರ ನಿಕ್ಕಿಲ್ಲ ಪನೋಡು ಎಂಚ ಬಂದಾಗ ಇನಿ ಎಂಕ್ಲೆಗೆ ಸಾರ್ವಜನಿಕ ಜೀವನ ಇರ್ತದೆ ಸಮಾರಂಭಗಳು ಮಾತ್ರ ಸಾಧಾರಣ ಒಪ್ಕೊಂಡು ಅಂಡ ಇಂಚಿನ ಸಮಾರಂಭಲು ಎಂಕ್ಲೆಗೆ ತಿಕ್ಕುನ ಭಾರಿ ಅಪರೂಪ ಅಂಚಾದ ನಿಜವಾದ ಈ ಒಂಜಿ ಕಾರ್ಯಕ್ರಮ ಎಂಕ್ ಉದಿಪನ ಮಲ್ಪುನಂಚಿನ ನಿಖಲೊಟ್ಟಿಗೆ ಒಂಜಿ ಒಂತೆ ಪೊರ್ತುನ ಕಳೆವನ್ನಂಚಿನ ಎನ್ನ ಭಾಗ್ಯ ಪಡೆದು ಯಾನು ಖಂಡಿತವಾದಲ್ಲ ಮನಪೂರ್ವಕವಾದ ಯಾನು ಪಂಪೆ ಅನ್ನ ಒಂಜಿ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಆ ರೀತಿದ ಪೂರ ಒಂಜಿ ಪ್ರೀತಿಡ್ ಇರ್ತೀತಿಡ್ ನುನ್ನವಲ್ದ ಇನಿ ಜೋಕುಲು ಇನಿ ಭಾರಿ ದುಮ್ಮದ ಲೆಕ್ಕ ಎಂಕುಲು ಶಾಲೆಗೆ ಹೋಗಿನ ಟೈಮು ಭಾರಿ ಕಷ್ಟ ಆಯ್ತು ಸಾಧಾರಣ ಒಂಜಿ ಪ್ರಾಥಮಿಕದ ಶಿಕ್ಷಣ ತಿಕ್ಕೊಡನೆ ಒಂಜಿ 4 ಮೈಲ್ ನಡತದ ಬೋಪನಂಚಿನ ಪರಿಸ್ಥಿತಿ ಇತ್ತು ಅಂಡ ಇನಿ ದಾನೆ ಆತನು ಬಂದಾಗ ಸರ್ವ ಶಿಕ್ಷಣ ಅಭಿಯಾನ ಬತ್ತಿ ಬೊಕ್ಕ ಇನಿ 0.5 ಕಿಲೋಮೀಟರ್ ಪ್ರಾಥಮಿಕ ಶಿಕ್ಷಣ 1 ಕಿಲೋಮೀಟರ್ ಮಾಧ್ಯಮಿಕ ಶಿಕ್ಷಣ 1-2 ಕಿಲೋಮೀಟರ್ ದೌಲಾಯಿ ಪ್ರೌಢ ಶಿಕ್ಷಣ ತಿಕ್ಕುನಂಚಿನ ಸಂದರ್ಭ ಇನಿ ಬರ್ಪುಣಿತ ಮೂಲಕ ಇನಿ ಪ್ರತಿಯೊರಿಲ್ಲ ವಿದ್ಯಾವಂತರಾಪುನಂಚಿನ ಒಂಜಿ ಬುದ್ಧಿವಂತರಾಪುನಂಚಿನ ಒಂಜಿ ಪ್ರಸಂಗ ಇನ್ನಿತ ಜೋಕ್ಲಿಗೆ ಅವಕಾಶ ತೆಗೆದರು ದುಂಬು ಎಂಟು ಮಾತ ಶಾಲೆಗೆ ಹೋದಾಗ ಎಂಜವನಾಗ ಒಂಜಿ ಬೇರೆ ಕಂಡೋಗ್ಬೋದು ಹೊರ ಎರುಬತ್ತದ ಹೋಗ್ನ ಕೆಲಸ ಎಲ್ಲ ಇರ್ತದೆ ಕಡೆಗೆ ಒಂಜಿ ಅಂಗಡಿಗೆ ಹೋಟೆಲ್ಗೆ ಪೇರು ಬರ್ದು ಬರ್ಪುನಲ್ಲ ಕರೆ ಎತ್ತಿರ್ತದೆ ಅರ್ಕಂಜಿ ಬರ್ಪುನಲ್ಲ ಕೆಲಸ ಇರ್ತದೆ ಪನ್ನಾಗ ಅವಾಗ ಕೃಷಿ ಇತ್ತನಪ್ಪ ನನಗೆ ಆ ಕೃಷಿಂತ ಒಂಜಿ ಸಂದರ್ಭದಲ್ಲಿ ಈ ಕೆಲಸಲೇನು ಪೂರ ಏರು ಬಂದ್ಕೊಡುವನ್ನಾಗ ಜೋಕ್ರು ಮಾಡ್ಕೊಡು ಅಂಡ ಇನಿ ಆ ಪ್ರಸಂಗ ಇನಿ ಎಂಚೆ ಪೂರ್ಣಮನ್ನಾಗ ನಿಖಲು ಎಡ್ಡೆ ರೀತಿನ ಕಲ್ಪೋಡು ಎಡ್ಡೆ ರೀತಿನ ಮಾರ್ಗ ತೆಪ್ಪೋಡು ಆ ಮಾರ್ಗ ತೆಪ್ಪನ ಮೂಲಕ ನಿಖಲ್ನ ಭವಿಷ್ಯ ಎಡ್ಡಾವಡು ಒಂದು ಪಂಡ್ಕೊಳತ್ ಪೇರೆಂಟ್ಸ್ ಅದನ್ನ ನಮ್ಮ ನಮ್ಮ ಏರು ನಮ್ಮ ಅಪ್ಪೆಮ್ಮೆ ಉಳ್ಳರ ಅಕುಲು ಆ ರೀತಿದ ಒಂಜಿ ಪೋಷಣೆ ಮೀಡಿಯಂ ಕಲ್ತನಂಚಿನ ಏತೋ ಜನ ನಿಖಲು ಚರಿತ್ರೆ ಓದನಾಗ ಕನ್ನಡ ಮೀಡಿಯಂ ಕಲ್ತನ ಏತೋ ಜನ ಇನಿ ರಾಷ್ಟ್ರಗೂ ರಾಜ್ಯಗೂ ಮಲವಲ್ಲ ಕೊಡುಗೆ ಗೊತ್ತನಾಗ್ಲು ಒಳ್ಳೆ ಇಂಗ್ಲೀಷ್ ಕಲ್ತನಾಗ್ಲು ಮಾತ್ರ ಇಂಗ್ಲೀಷ್ಲ ಬೋರ್ಡು ನಂಗೆ ಭಾಷೆ ಪನ್ಪುನಂಚಿನ ಒಂಜಿ ವಿಜ್ಞಾನಿಲು ಪನ್ಪೆರೆಂಚ ಬಂಡ ಒಂಜಿ ಹುಡುಗಾಗ ಒತ್ತದ ಒಂಜಿ ಪಣ್ಣಾಗ ಒರಂಬ ಭಾಷೆ ಎಟ್ ಎ ಟೈಮ್ ಕಲ್ಪುನಂಚಿನ ತಾಕತ್ತುಂಡಿಗೆ ಅಂಚಾದ ಭಾಷೆ ನಂಗೆ ಏತ ತೀರುನು ಆತ ಕಲ್ತೋನ್ಗ ಅವು ತುಳುಲಾವು ಇಂಗ್ಲೀಷ್ಲಾವು ಫ್ರೆಂಚ್ಲಾವು ಒவ்வೊ ಭಾಷೆ ನಂಗೆ ಕಲ್ಪೆರಾಪಣ ಇನ್ ಕಲ್ಪುಗ ಆಂಡ ನಮ್ಮ ಒಂಜಿ ಆಲೋಚನೆ ಮಾಡ್ಕೊಡುವ ಬಂದಾಗ ಒಂಜಿ ನಮ್ಮ ಮಾತೃಭಾಷೆ ನಮ್ಮ ಅಪ್ಪೆ ಭಾಷೆ ನಂಗೆ ಅಪ್ಪೆ ಕೈಯಾರ ಕಿಂಜನ್ ರೈನ ಕುದರ್ ಕೇಂದ್ರ ಮುಲ್ಪ ಕೈಯಾರ ಕಿಂಜನ್ ರೈ ಒಂಜಿ ಪಾತ್ರ ಬಂತೇವೆ ಇನ್ನು ನಮ್ಮ ಅಪ್ಪೆ ಭಾಷೆ ನಮ್ಮ ತುಳು ಭಾಷೆ ಅಪ್ಪೆ ಕಲ್ಪದನ ಭಾಷೆ ಅಪ್ಪೆ ಭಾಷೆ ಮಾಲ್ಪನ ಮಾತೃಭಾಷೆ ಅವೇ ರೀತಿ ಕನ್ನಡ ಅನ್ನು ಬಂಪನ ಅವು ನಮ್ಮ ಸಾಂಕರದ ಅಪ್ಪೆ ಕಲ್ಪನ ಭಾಷೆ ಅನ್ನೋಗ
ಕನ್ನಡ ಅತನ ತುಳು ಪನ್ಪುನಂಚಿನ ಭೇದದಾಲ ಇಜ್ಜಿ ನಮ್ಮಡ ಮಾತಾ ಭಾಷೆಯನ್ನ ನಮ್ಮ ಕಲ್ಪನಾ ಸಂವಹನ ಮಲ್ಪುನಂಚಿನ ಒಂಜಿ ರೀತಿಡ್ ಐನ್ ಮಾತಾ ಕಲ್ಪೊಡು ದಾಯ ಬಂದಾಗ ಎಕಡೆ ಅನ್ಪಲ್ಲೆಕನೆ ಇನಿ ಒಂಜಿ ಸರ್ವ ಶಿಕ್ಷಣ ಅಭಿಯಾನ ಬತ್ತನೆಂದು ಬೊಕ್ಕ ನಮ್ಮ ಗ್ರಾಮೀಣ ಪ್ರದೇಶದ ಪ್ರತಿ ಒಂಜಿ ಜನಲ ಕಲ್ಪುನಂಚಿನ ಒಂಜಿ ನಂಗೆ ಒಂಜಿ ಸಂದರ್ಭ ತೆಗೆದು ದುಮ್ಮುವಾತ ಕಲ್ಪನಿಂದ ಬಂದಾಗ ಪ್ರಹ್ಲಾದನ್ನ ಇಲ್ಲದಕ್ಕಲ ಅಥವಾ ಬೊಕ್ಕೊಂಜಿ ಅನುಕೂಲದಕ್ಕಲ ಇಲ್ಲದಕ್ಕಲ ಮಾತ್ರ ಶಾಲೆಯ ಪೋಪುನಂಚಿನ ಒಂಜಿ ಕ್ರಮ ಇತ್ತನು ದುಮ್ಮು ಅಂಡ ಇನಿ ಅಂಚತ್ ಇನಿ ಆ ರೀತಿದತ್ತು ಇನಿ ಮಾತೆಲ್ಲ ಒಂಜಿ ಪಾಪದಕ್ಕಲೋ ಮಲ್ಲಕ್ಕಲೋ ಪಲ್ಪುನಂಚಿನ ಭೇದ ಭಾವ ಇಜ್ಜಂದೆ ಇನಿ ಮಾತೆಲ್ಲ ವಿದ್ಯಾವಂತರ ಆಪುನಂಚಿನ ಒಂಜಿ ಸಂದರ್ಭ ಇನಿ ಬೈದನು ಅಂಚಾದ ನಮ್ಮ ಮಾತ ಬಾರಿ ನಾವು ಪನ್ಪೆಂಚವನ್ನಾಗ ಒಂಜಿ ಶೋಷಣೆ ಇಜ್ಜಂದನಂಚಿನ ಒಂಜಿ ಸಮಾಜ ನಿರ್ಮಾಣ ಆವಡುಂದಂಡ ಅಲ್ಪ ಮಾತ ವಿದ್ಯಾವಂತರ ಆವಡು ಅಪ್ಪಳು ಮಾತ ವಿದ್ಯಾವಂತರ ಅಂಡ ಮಾತ್ರ ಶೋಷಣೆ ಮುಕ್ತವಾಯಿನಂಚಿನ ಒಂಜಿ ಸಮಾಜದ ನಿರ್ಮಾಣ ಅವರೇ ಸಾಧ್ಯ ಆಪಡು ಅಂಚಾದ ನಮ್ಮ ಮಾತೆಲ್ಲ ವಿದ್ಯಾವಂತರಾವಡು ಐತ ಒಟ್ಟಿಗೆ ಬಹಳ ಪ್ರಾಮುಖ್ಯ ಎಂಚಿನವನ್ನಾಗ ನಂಗೆ ಓ ಬೋರ್ಡ್ ಬಂದಾಗ ಶಿಸ್ತು ಪ್ರತಿ ಒಂಜೆಕ್ಲ ಜೋಕ್ಲೆಡ ಒಂಜಿ ಶಿಸ್ತು ಬೊಕ್ಕೊರಿಯಾಗ ಒಂಜಿ ಗೌರವ ಕೊರ್ಪುನ ಬೊಕ್ಕೊರಿಯಡ ಪ್ರೀತಿ ತೋಜವನ ಅಂಚನೆ ನಮ್ಮ ಶಿಸ್ತನ ಪಾಲನೆ ಮಾಡ್ಪುನ ಇನ್ನಿತ ದಿನೊಟ್ಟು ಶಿಸ್ತು ಬೊಕ್ಕ ಸ್ವಚ್ಛತೆ ಇಂದು ಇತ್ತನ ನಾಂಡ ನಮ್ಮ ಏತ್ ಎಡ್ಡಲ್ಲ ಸಾಧ್ಯ ಉಂಡು ಅಂಚಾದ ನಮ್ಮ ಏಜ್ ಅತನ ಈ ಪ್ರಾಯಡು ನಮ್ಮ ಮಾತೆರೆನಲ್ಲ ಅಧ್ಯಾಪಕರಾದ ಪೆರೆಯಾವು ನಮ್ಮ ಪೇರೆಂಟ್ಸ್ ಆದ ಪೆರೆಯಾವು ಅಕ್ಲಿನ ಮಾತ ಪ್ರೀತಿ ಮಲ್ಪುನೇತ ಮೂಲಕ ಅಕಲ್ನ ಗೌರವವನ್ನು ಗಳಿಸುನೇತ ಮೂಲಕ ಅಕಲ್ನ ಎಂಚಿನ ಆಶೆನುಂಡು ಆಶೋತ್ತರ ಉಂಡು ಐನು ಮಾತ ನಿಕಲು ಪಾಲನೆ ಮಲ್ಪುನ ಮೂಕಲಕ ಎಡ್ಡೆ ಜೋಗುಲು ಆವಡೊಂದು ಪಂಪುನಂಚಿನ ಪಾತ್ರವನ್ನು ಯಾನು ಬಂದ್ರೆ ಸಂತೋಷ ಪಡಪೆ ಐತ ಒಟ್ಟಿಗೆ ಇನಿ ತುಳು ಭಾಷೆದ ಬಗ್ಗೆ ಒಂಜಿ ರೆಡ್ಡ ಪಾತೆರ ಯಾನು ಪಾತೆರ ಇಷ್ಟಪಡಪೆ ತುಳು ಭಾಷೆ ಬಂದಾಗ ಸುಮಾರು 2,500 ವರ್ಷ ಇಂಚ ಈ ತುಳು ಭಾಷೆ ನಮ್ಮ ಐಕ್ ಆ ಒಂದು ಚರಿತ್ರೆ ಉಂಟು ಪಂಚ ದ್ರಾವಿಡ ಭಾಷೆ ಒಂಜಿ ಭಾಷೆ ನಂಚಿನ ತುಳು ಭಾಷೆ ಐನು ಭಾಷೆ ಕನ್ನಡ ತಮಿಳು ತೆಲುಗು ಮಲಯಾಳ ಕನ್ನಡ ತುಳು ಈ ಐನು ಭಾಷೆ ಪಂಚದ್ರಾವಿಡ ಭಾಷೆ ಆ ಪಂಚದ್ರಾವಿಡ ಭಾಷೆದ 4 ಭಾಷೆಗೆ ನಮ್ಮ ರಾಜ್ಯ ಎಲ್ಲ ಉಂಟು ನಮ್ಮ ತುಳುನಾಡಿಗೆ ತುಳು ಭಾಷೆಗೆ ಮಾತ್ರ ರಾಜ್ಯ ಇಚ್ಚಿ ಅಂಡ ದಾಯ ಬಂದಾಗ ಒಂಜಿ ವೇಳೆ ಎಂಗೆ ತೋಜುನು ಆ ತುಳು ಭಾಷೆಗೆ ಒಂಜಿ ವೇಳೆ ತುಳುವೇರು ಮಾತ ಪ್ರಯತ್ನ ಒಂಜಿ ಮಲ್ತುದು ತುನ್ನಂಡ 1925 SU ಪಣಿಯಾಡಿ ಪನ್ಪುನಾರು ಭಾರಿ ಒಂಜಿ ಕೆಲಸ ಮಲ್ತಾರೆ ಉಡುಪಿದ ಮಾತ ಗೊತ್ತುಂಡು SU ಪಣಿಯಾಡಿ ಪನ್ಪುನಾರು ಭಾರಿ ಆತ ಕೆಲಸ ಮಲ್ಪನೇದ ಮೂಲಕ ಅಪ್ಪಗ ಆ ಒಂಜಿ ತುಳು ಭಾಷೆ ಆ ಪೊರ್ತುಡು ಒಂಜಿ ವೇಳೆ ಅರೆಗೆ ಬೆರಿಸಾಯ ತುಳುವೇರು ಪೊರ್ತುವೇರು ಅಂಡ ಖಂಡಿತವಾಗಲ 1954 ಭಾಷಾವಾರು ಪ್ರಾಂತ್ಯ ಆನಗ ನಾವು ಮಾತ ತುಳುವೇರು ಆವಡು ರಾಜ್ಯ ಆವಡು ಪಂತುವೇರು ನಾಂಡ ಖಂಡಿತವಾಗಲ ತುಳುನಾಡಲ ಆತ್ವಾದ ಅನ್ನ ಪನ್ಪನ ಪ್ರಶ್ನೆ ಅಂಡ ಇನಿ ಅವು ಪ್ರಸ್ತುತ ಇನಿ ಹೆಚ್ಚಿನ ಬಂದಾಗ ನಮ್ಮ ಭಾಷೆನ ಒರಿತೊಂದಂಚಿನ ಕೆಲಸ ತುಳು ಭಾಷೆನ ಒರಿಪುನಂಚಿನ ಕೆಲಸ ತುಳು ಭಾಷೆನ ಕಲ್ಪುನಂಚಿನ ಕೆಲಸ ಇನಿ ಆವಡು ಐಕ್ ಬೊಡಾದು ಇನಿ ಸರ್ಕಾರ ಅಲ್ಲ ಒಂಜಿ ಸಮಯಡು ಒಂಜಿ ಸಂದರ್ಭಡು ನಿಕ್ಲೆಗೆ ಜೋಕ್ಲೆ ಗೊತ್ತಪ್ಪ ಅಂದ್ರೆ ಮಿತ್ ವೇದಿಕೆ ಇರ್ತನ ಕ್ಲೇ ಮಾತ ಗೊತ್ತುಂಡು ಹೆಡ್ ಮಾಸ್ಟ್ರೇ ಗೊತ್ತುಂಡು ಒಂಜಿ ಶಾಲೆಡ್ ತುಳುಟು ಪಾತೆರು ನಿಂದ ಪಂಡ ಅಪ್ಪಗ ಕೆಬಿ ಪೀಂಟ ಹೊಂದಿತ್ತೇರು ಮಾಸ್ಟರ್ ಬರ್ತದೆ ಅತ್ತ ನಾನು 2 ಚಡಿ ಕೊರೊಂದಿತ್ತೇರು ತುಳುಟು ಪಾತೆರವನ ತುಳುನಲ್ಲಿ ಮಾತಾಡ್ತೀಯ ನೀನು ಬಂದು ಜೋರು ಮಾಡ್ತಾ ಇದ್ದೀರ ಅಂಡ ಇನಿ ಎನ್ನಂಚಿ ನಕ್ಲೆಗೆ ತುಳು ಭಾಷೆದ ಅಭಿಮಾನಿ ನಕ್ಲೆಗೆ ಇನ್ನು ಸಂತೋಷ ಬಂದಾಗ ಅವೇ ಮಾಸ್ಟರ್ಗಳು ನಿಲ್ಲೆತ್ತದೆ ತುಳುನ ಕಲ್ಪ ಒಂದು ರತ್ತ ಪಡ್ಬೇನ ಸಂತೋಷ ಇಂಕ್ಲೆಗೆ ದಯ ಬಂದಾಗ ಇನ್ನು ಸುಮಾರು ಕರಿಸತ್ತಿ 1,700 ಜೋಕುಲು 35 ಶಾಲೆಡ್ ತುಳುನು ಕಲ್ಪಯರು 417 ಜೋಕುಲು ಐದು SLCಗೆ ಗುಲ್ಯ ಕರಿಸತ್ತಿ 417 ಜೋಕುಲೇಡು 82 ಜೋಕುಲು ಸಂಪೂರ್ಣ 100 ಮಾರ್ಕ್ ತೆತ್ತೇರು 24 ಜೋಕುಲು ಸ್ವಲ್ಪ ವರ್ಮ ಮಾರ್ಕ್ ತೆತ್ತೇರು ಬಾಕಿದ ಜೋಕುಲು ಪೂರ A+ ಅಂಚಿನ ಜೋಕ್ಲೆಗೆ ಮುರಾಣಿ ನಮ್ಮ ಪುತ್ತೂರು ಒಂಜಿ ಪುತ್ತೂರದ ತಾಲೂಕುಡು ಹೆಚ್ಚೆ ಶಾಲೆಗೆ ಇತ್ತಿನ ಹತ್ರ ಪುತ್ತೂರು ತಾಲೂಕುಡು ಒಂಜಿ ಅಕ್ಲಿಗೆ ಅಭಿನಂದನೆ ಕೊರ್ಪುನಂಚಿನ ಅಕ್ಲಿಗೆ ಒಂಜಿ ಸರ್ಟಿಫಿಕೇಟ್ ಕೊರ್ಪುನಂಚಿನ ಒಂಜಿ ಕೆಲಸವನ್ನು ಮಾಡ್ತಾ ಇನ್ನು ತುಳು ಕಲ್ತನ್ನ ನಿಕ್ಲಿಗೆ ದಾದ ಪ್ರಯೋಜನ ಆಪಣೊಂದು ಪನ್ಪನ ವಿಷಯ ಇತ್ತ ಗೊತ್ತಾವೊಂದು ಮಾತಾಡಿಲ್ಲ ದಯ ಬಂದಾಗ ಏಪಲ ನಮ್ಮ ಫ್ಯೂಚರ್ ನಂಗೆ ದುಂಬುಗು ನಂಗೆ SLCದ ಸರ್ಟಿಫಿಕೇಟೇ ಬೋರ್ಡ್ ಆಪಣ
ನಮ್ಮ SLCದ ಸರ್ಟಿಫಿಕೇಟ್ ಕಲ್ಪನಾಗ SLCದ ಏತು ಮಾರ್ಕ್ ತೆಗಿದಾರೆ ಏತು ಪರ್ಸೆಂಟೇಜ್ ತೆಗಿದಾರೆ ಅಂತ ಬಣ್ಣದ ಲೆಕ್ಕ ತೆಕ್ಕನ ಕೇಳಿನಾಗ ಅಪ್ಪಗ ನಿಕ್ಲೆಗೆ ಈ ನಮ್ಮ ಮದರ್ ಟಂಗ್ ಮಾತೃಭಾಷೆ 100 ಮಾರ್ಕ್ ತೆತ್ತಿತ್ತಂದ ನಿಕ್ಕಲ್ನ ಟೋಟಲ್ ಮಾರ್ಕ್ ಪರ್ಸೆಂಟೇಜ್ ಹೆಚ್ಚಾಗ ಆ ಪರ್ಸೆಂಟೇಜ್ ಹೆಚ್ಚಾಗಿ ಬಂದಾಗ ನಿಕ್ಲೆಗೆ ಫ್ಯೂಚರ್ದ ಒವ್ವೇ ಒಂಜಿ ಅವು ಜಾಬ್ ಆದುಪ್ಪರೆ ಅವು ಅಥವಾ ಅವಕ್ಕೆ ಬೇತೆ ಬೇತೆ ಕೋರ್ಸ್ ಕಲ್ಪನೆ ಕಾದು ಇಂಜಿನಿಯರಿಂಗ ಮೆಡಿಕಲ್ ಹೆಚ್ಚಿನ ಕಲ್ಪನೆ ಕೂಡಲ್ಲ ಈ ಮಾರ್ಕ್ ಕೌಂಟ್ ಆಗ ಅಂಚಾಯನೆ ದಾತ್ರ ಇನ್ನಿ ಈ ಸರ್ತಿ ಈ ಇನ್ನಿ ಮೂಜಿ ಶಾಲೆ ಮುರಾಟಿಗೆ ಸೇರಿದ 38 ಶಾಲೆ ಈ ವರ್ಷ ಕಲ್ಪ ಒಂದು ತುಳು ಅಂತ ಒಟ್ಟಿಗೆ ಒಟ್ಟು 700 ಈತ ಕರಿಸತಿ 417 ಈ ಸರ್ತಿ 740 ಜೋಕುಲು ಎಲ್ಲಂಜಿದ SLCಗೆ ಐಟ್ ನಿಕಲ್ನ ಜೋಕುಲ್ಲ ಸೇರ್ದ ನಮ್ಮ ಲಿಸ್ಟ್ ದೆತ್ತೊಂದ ಐಟ್ 740 ಜೋಕುಲು ಎಲ್ಲಂಜಿ SLCಗೆ ಕುಲ್ಲೊಂದುಲ್ಲೆ ಅಂಚಾದ ಪ್ರತಿ ಒಂಜಿ ಜಾತೆಲ್ಲ ಅಂಚ ಕಲ್ಪನೆತ ಮೂಲಕ ಇನಿ ತುಳು ಭಾಷೆದ ಒಂಜಿ ಬುಲೆಚಿಲ್ಗೆ ಮಾತ ಜನಕಲ್ನ ಬೆಂಬಲ ಪ್ರೋತ್ಸಾಹ ತಿಕ್ಕೊಂಡು ಅವೇ ರೀತಿ ಇನಿ ಕರ್ನಾಟಕ ಸರ್ಕಾರ ಬರೀ ಶಾಲೆಗೆ ಮಾತ್ರ ಕಲ್ಪವನ ಅವಕಾಶ ಕೊಡ್ತೀನಿ ಮಾತ್ರ ಇನಿ ನಮ್ಮ ಮಿತ್ತದ ಅಂದಕ್ಕಳ ಮುರಣಿ ನಿಕ್ಕಲು ಪೇಪರ್ ತೂದು ಪೆರೆಯಾವು ನಮ್ಮ ಯೂನಿವರ್ಸಿಟಿದ ಅವಳು ಪ್ರೊಫೆಸರ್ ಶಿವರಾಮ್ ಶೆಟ್ಟರ್ನ ನೇತೃತ್ವಡು ಒಂಜಿ MA ಕ್ಲಾಸ್ ಈ ವರ್ಷದಿಂಚನೆ MA ಕ್ಲಾಸ್ ಪ್ರಾರಂಭ ಮಲ್ಪುನಂಚಿನ ಕೆಲಸವನ್ನ ಪ್ರಾರಂಭ ಆಗ್ತದೆ ಎಲ್ಲ ನಮ್ಮ ಗೌರ್ಮೆಂಟ್ ಕಾಲೇಜ್ ಹಂಪನಕಟ್ಟೆ ಗೌರ್ಮೆಂಟ್ ಕಾಲೇಜ್ MAದ ಕ್ಲಾಸ್ಲ ಈ ವರ್ಷದ ಒಟ್ಟೆ ಶುರುವಾಗ ಅವೇ ರೀತಿ ಪದವಿ ಕಾಲೇಜೆಲ್ಲ ಇನ್ನಿ ಒಂಜಿ ಅವಲ ಒರಿಯನ ಅಧ್ಯಕ್ಷತೆ ಪದವಿ ಕಾಲೇಜದಲ್ಲ ಒಂಜಿ ಸಿಲೆಬಸ್ ಐತೆ ಅವೊಂದುಂಡು ಅಂಚಾದ ನಮ್ಮ ಪದವಿ ಬೊಕ್ಕ PG ಈ 2 ಕೋರ್ಸುಲ ಈ ವರ್ಷ ಒಂಜಿ ಬೊಕ್ಕದ ವರ್ಷ ಬೊಕ್ಕೊಂಜಿ ಅಂಚ 2 ಕ್ಲಾಸ್ಲ ಪ್ರಾರಂಭ ಆಪುಂಡು ಅವೇ ರೀತಿ ಐತ ಒಟ್ಟಿಗೆ ಮುರಣಿ ಎಂಕ್ಲಡ ಒಂಜಿ PUCಗೆ ಈ ಮಧ್ಯಡು PUC ಒಂಜಿ ಗ್ಯಾಪ್ ಆಪುಣ ಕಲ್ಪನ ಪ್ರಶ್ನೆ ಬಂದಾಗ ಐತ ಬಗ್ಗೆಲ್ಲ ನಮ್ಮ ಇತ್ತೆ ಯೂನಿವರ್ಸಿಟಿ ಅವು ಎಂಚ ಬಂದಾಗ ಈ ಗ್ರಾಜುಯೇಷನ್ ಅಥವಾ ಪದವಿ ಬೊಕ್ಕ MA ಅವು ನಮ್ಮ ಯೂನಿವರ್ಸಿಟಿ ಮಾಡ್ತೀವಿ PUC ಸರ್ಕಾರ ಮಾಡ್ತೀವಿ ಅಂಚಾದ ಈ PUCಡ್ಲ ಒಂಜಿ ಐಚ್ಛಿಕವಾದ ತುಳುನು ದೆತನೋಡು ಒಂದು ಪಂಪುನ ಅಂಚಿನ ಒಂಜಿ ಪ್ರಶ್ನೆಗೆ ಇತ್ತೆ ನಮ್ಮ ಮೂಮಂತೊಂದುಲ್ಲ ಐತ ವಿಚಾರವನ್ನು ಪಾತ್ರೊಂದುಲ್ಲ ಅವಲ ಹೆಚ್ಚಿನ ಪಕ್ಷ ಅವು ಆವೇರೆ ಸಾಧ್ಯತೆ ಉಂಡು ಅಂಚಾನೆ ದಾತ ಈ ಒಂಜಿ ಕೆಲಸನು ಈ ನೇನು ಮಲ್ಪನೆತ ಮೂಲಕ ಇನಿ ಪಂಚದ್ರಾವಿಡ ಭಾಷೆಡ್ ಐನ್ ಭಾಷೆಡ್ ಈ ಒಂಜಿ ಭಾಷೆ ಆಯ್ನಂಚಿನ ತುಳು ಭಾಷೆನ ಕಲ್ಪುನಂಚಿನ ಕೆಲಸ ನಿಕ್ಲು ಮಾತ ಮಲ್ಪೋಡು ಅಂಚನೆ ಇನಿ ಈ ಒಂಜಿ ಶಾಲೆಡ್ ಇನಿ ಬೇತೆ ಬೇತೆ ಚಟುವಟಿಕೆ ತೂಣು ನಂಡ ಬಾರಿ ಒಂಜಿ ಸಂತೋಷ ಆಪುಂಡು ಬಂದಾಗ ಗ್ರಾಮೀಣ ಪರಿಸರಡು ಒಯ್ಕಲಗೆ ಪನ್ಪೇರು ಶಾಲೆ ಒಂಜಿ ಪೊರ್ಲುಡು ಕಲ್ಪವಡುಂದಾಂಡ ಅತ್ತ ಜೋಕುಲು ಎಡ್ಡೆಡು ಕಲ್ಪೊಡುಂದಾಂಡ ಪೂರಕವಾಯಿನಂಚಿನ ವಾತಾವರಣ ಬೋಡು ಪನ್ಪೇರು ಅಂಡ ಮೂಲು ಯಾನು ಬತ್ತದ ಎಕ್ಕಡಿಂಚ ತೂವೊಂದು ಉಪ್ಪುನಾಗ ಒಂಜಿ ಶಾಲೆ ಜೋಕುಲು ಕಲ್ಪುನ ಜೋಕ್ಲೆಗ್ ಒಂಜಿ ಪೂರಕವಾಯಿನಂಚಿನ ವಾತಾವರಣ ಅಂಚನೆ ಮುಲ್ಪ ಅಧ್ಯಾಪಕ ವರ್ಗ ಆ ವರ್ಗದ ಮಾತೆರ್ನಲ ಒಂಜಿ ಸಹಾಯ ಅತ್ತನಾಂಡ ಅಪೇಕ್ಷೆ ಆ ಜೋಕುಲು ಎಡ್ಡಾವಡು ಪನ್ಪನಂಚಿನ ಒಂಜಿ ಅಭಿಪ್ರಾಯ ಮಾತ ಒಂಜಿ ಎಡ್ಡ ರೀತಿಡ್ ಈ ಶಾಲೆದ ಚರಿತ್ರೆ ತೂಂಡನೆ ಬಾರಿ ಪೊರ್ಲುಡು ಒಂಜಿ ನಡತೊಂದು ಬೈದನಂಚಿನ ಚರಿತ್ರೆ ಉಂಡು ಅಂಚಾದ ಯಾನ್ ಹೆಚ್ಚಿಗೆ ಪಾತ್ರ ಪೋಪುಜಿ ಮಿತ್ತಲ ಈ ಒಂಜಿ ಸಂಸ್ಥೆ ನನಲಾತ್ ಉದರ್ ಕನಾವಡು ನನಲಾತ್ ಎಡ್ಡೆ ಕೆಲಸ ಆವಡು ಮುಲ್ಪದ ಜೋಕುಲೆನು ಎಕಡೆ ಪಂಡೇರು ದಯಪನಗ ಬೇತೆ ಬೇತೆ ವಿಭಾಗಡು ಮುಲ್ತ ಜೋಕುಲು ಬೇತೆ ಬೇತೆ ಸಾಧನೆ ಮಲ್ದೇರು ಪಂಡದು ನನಲಾತ್ ಮುಲ್ತ ವಿದ್ಯಾರ್ಥಿನಿಯರು ಹೆಚ್ಚಿನ ಸಾಧನೆ ಮಲ್ಪನೆತ ಮೂಲಕ ಇನಿ ನಮ್ಮ ರಾಷ್ಟ್ರ ರಾಜ್ಯ ಮಟ್ಟೋಡು ಉದರ್ಕನಪುನಂಚಿನ ಕೆಲಸ ಆವಡು ನುಡು ನಮ್ಮ ಕನ್ನೊಂದು ತುಳು ಅಕಾಡೆಮಿ ಹಿಡ್ದು ಒವ್ವೇ ಒಂಜಿ ಕಾರ್ಯಕ್ರಮದ ದಾಂಡಲ ಮಲ್ಪುಣುಂದಾಂಡ
ಖಂಡಿತವಾದ್ಲ ಯಾನು ಮುಖ್ಯೋಪಾಧ್ಯಾಯರ ಪಾತ್ರವೇ ಒಂಜಿ ಕಾರ್ಯಗಾರನ ಅತ್ತನ್ನ ತುಳು ಭಾಷೆದ ಒಂಜಿ ಬುಲೆಚಿಲ್ಗ ಅತ್ತು ಬೇತೆ ಬೇತೆ ನಿಕ್ಕನ ಸಂಘ ಸಂಸ್ಥೆದ ಆಧಾರಡು ತುಳುತ ಅಲ್ಲ ಒಂಜಿ ಕಾರ್ಯಕ್ರಮ ಮಲ್ಪುನೆಕ್ ಯಾನು ಅಕಾಡೆಮಿದ ಪರವಾದ ಕೆಲಸ ಮಲ್ಪುನಂಚಿನ ಭರವಸೆ ಎಲ್ಲ ಯಾನು ಕೊರ್ಪುನೆ ತೊಟ್ಟಿಗೆ ಇನಿ ಬಾರಿ ಪೊರ್ಲೋಡು ಈ ಒಂಜಿ ಕಾರ್ಯಕ್ರಮ ಲೆತ್ತದ ಎಂಕ್ ಪ್ರೀತಿ ತೋಜದಾರು ಈಗಲೇ ಮಾತೆರೆಲ್ಲ ಎನ್ನ ಮೋಕೆದ ಸೊಲ್ಮೆ ಸಂದಾದ ಏನ ಎಕಡೆ ಪಲ್ಲೆಕನೆ ಇನಿ ಎಕಡೆ ಪಣಿಯರೆ ಎಂಕ್ ಮರತ್ರುಕೊಂಡು ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಎಂಕ್ಲಿಗೆ ಹೋಗಿ ಬಂದಾಗ ಒಂಜಿ ಪತ್ರಿಕಾ ಮಾಧ್ಯಮ ಈ ತುಳು ಭಾಷೆದ ಒಂಜಿ ಬುಲೆಚಿಲ್ಗ್ ಯಾನ್ ಒಂಜಿ ಗುರಿಕಾರೆ ಆದ ಅಧಿಕಾರ ವಹಿಸೋನಿ ಬೊಕ್ಕ ಪ್ರತಿ ಒಂಜಿಲ ಅವು ಉದಯವಾಣಿ ಆದುಪ್ಪೆ ವಿಜಯವಾಣಿ ಆದುಪ್ಪೆರೆ ಅವು ಬೇತೆ ಬೇತೆ ಮಾತ ಪೇಪರ್ ಬಾತ ದೃಶ್ಯ ಮಾಧ್ಯಮದ ಕುಲು ಮಾತೆರ್ಲ ನಂಗೆ ಬೆರಿಸಾಯ ಕೊರ್ಪುನೆತ ಮೂಲಕ ತುಳು ಭಾಷೆದ ಬುಲೆಚಿಲ್ಗ್ ಮಾತೆರ್ಲ ಒಂಜಿ ಪೊನೆಪುನೆತ ಮೂಲಕ ಇನಿ ಮಾತೆರ್ನಲ ಒಂಜಿ ಬೆಂಬಲ ತುಳುವೆರ್ನ ತುಳುವೇತೆರೆರ್ನ ದಯ ಬಂದಾಗ ಯಾನು ಒಂಜಿ ಪಾತೆರ ಪನೋಡು ತುಳುವೆರೆಂದು ಬಂದಾಗ ನಮ್ಮ ಎಂಚ ಕಟೋಣ ಬಂದಾಗ ತುಳು ಪಾತೆರುನ ತುಳು ಮಾತ್ರ ತುಳುವೆರ ತುಳುನಾಡು ಇತ್ತನಂಚಿನ ಪ್ರತಿಯೊಂದು ಬಂದು ಅವು ಕ್ರಿಶ್ಚಿಯನ್ಸ್ ಆದು ಬೆರೆಯಾವು ಅತನ ಮುಸ್ಲಿಮರೇ ಆದು ಬೆರೆಯಾವು ಅಕ್ಕಳು ಮಾತ್ರ ತುಳುವೆರೆಂದು ಬಂದದು ನಮ್ಮ ಮಾತರನ್ನ ಆ ಒಗ್ಗಟ್ಟು ಮಲ್ತೋರ್ನ ಅಕ್ಕಳು ನಮ್ಮ ತುಳುವೆ. ಇಷ್ಟೆಲ್ಲ ಸಂಘಗಳು ಯಾಕಪ್ಪ ಒಂದು ಪ್ರಶ್ನೆ ಬರ್ತದೆ. ಒಂದು ಶಾಲೆಯಲ್ಲಿ ಇಷ್ಟೆಲ್ಲ ಸಂಘ ಬೇಕಾ? ಈಗ ಇಂದಿನ ವೀರರಾಗಿ ಭೀಮನಂತವರು ವಾಲಿಯಂತವರು ಇಲ್ಲ, ಏನಾದರೂ ಕೆಲಸ ಮಾಡಿದರೆ ಜನ ಸೇರಿಬಿಡೋದು. ಸಂಘಿ ಶಕ್ತಿ ಕಲವು ಅಂತ ಹೇಳಿದ್ದಾರೆ. ಆ ಕಾಲದಲ್ಲೇ ಇದನ್ನು ಗುರುತಿಸಿಕೊಂಡಿದ್ದಾರೆ. ಕಲಿಯುಗದಲ್ಲಿ ಒಟ್ಟು ಸೇರಿ ಜನರು ಕೆಲಸ ಮಾಡಬೇಕು, ಒಬ್ಬೊಬ್ಬರಿಂದ ಆಗುವುದಿಲ್ಲ. ಆದ್ದರಿಂದ ಇಷ್ಟು ಸಂಘಗಳನ್ನು ಮಾಡಿದ್ದು ಯುಕ್ತ ಮತ್ತು ಪ್ರತಿಯೊಬ್ಬರಿಗೂ ಪ್ರಜ್ಞೆ ಮತ್ತು ಕರ್ತವ್ಯ ಪ್ರಜ್ಞೆಯನ್ನು ಉಂಟು ಮಾಡುವ ಒಂದು ಒಳ್ಳೆಯ ವ್ಯವಸ್ಥೆ. ನಮ್ಮ ಎಲ್ಲ ಸಂಘಗಳ ಪ್ರತಿನಿಧಿಗಳಿಗೂ ಅಧ್ಯಕ್ಷರಿಗೂ ನನ್ನ ಅಭಿನಂದನೆಗಳು, ಸಾಧಕರಿಗೂ ಅಭಿನಂದನೆಗಳು. ಆಮೇಲೆ ಸಂಘ ತುಂಬ ಉಂಟು, ಕೆಲಸ ಮಾಡುವುದು ಮಾತಾಡೋದಲ್ಲ ಹಾಗೆ ಹೇಳಲಿಲ್ಲ. ಪ್ರತಿ ಸಂಘ ಸಂಸ್ಥೆಗಳಲ್ಲಿ ಒಬ್ಬ ಕಾರ್ಯಕರ್ತರು ಯೋಜಕಂ ದುರ್ಲಭಂ ಭಾರತೀಯ ಕವಿ. ಇಲ್ಲಿ ಹಾಗಾಗುವುದಿಲ್ಲ. ಎಲ್ಲ ಒಳ್ಳೆ ಯೋಜಕರಿದ್ದಾರೆ. ನಿಮ್ಮ ಹೆಡ್ ಮಾಸ್ಟ್ರು, ಉಪಾಧ್ಯಾಯ ವರ್ಗ, ಉಳಿದವರೆಲ್ಲ ಉತ್ತಮ ಯೋಜಕರು. ಆದ್ದರಿಂದ ನಿಮ್ಮ ಸಂಘ ಸಂಸ್ಥೆಗಳು ಒಳ್ಳೆಯದಾಗಿ ನಡೆಯುವಲ್ಲಿ ನನಗೆ ಸಂಶಯವಿಲ್ಲ. ಮತ್ತು ಒಂದೆರಡು ವಿಷಯಗಳು ನಾವು ನಿಮಗೆ ನೆನಪಿಟ್ಟುಕೊಳ್ಬೇಕು. ಈ ಹರೇಕಳ ಗ್ರಾಮದಲ್ಲಿ ಎಲ್ಲರೂ ಒಳ್ಳೆಯ ಸಾಧಕರು ಹಿಂದೆ ಆಗಿದ್ದಾರೆ, ಈಗಲೂ ಇದ್ದಾರೆ. ಉದಾಹರಣೆಗಾಗಿ ನಮ್ಮ HT ಭಂಡಾರಿ ಭಾಳ ದೊಡ್ಡ ಉದ್ಯಮಿ. ಈ ತಾಮ್ರ ತೆರಿಗೆ ಮಾಡೋದರೆಲ್ಲ ಭಾಳ ಇದು ಉತ್ತಮ ದಾನಿ ಕೂಡ ಅವರು, ನಮ್ಮ ಹರೇಕಳದವರು. ಹಾಗೆ ತುಂಬ ಜನ ಇದ್ದರು, ಈಗಲೂ ಇದ್ದಾರೆ. ಒಳ್ಳೆಯ ಗ್ರೂಪ್ ಇದೆ. ಆದ್ದರಿಂದ ಅವರೆಲ್ಲರಿಗೂ ಅವರನ್ನ ನೆನೆಸಿಕೊಂಡು ನಮ್ಮ ಮುಂದಿನ ಜನಾಂಗ ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕು ಅಂತ ಒಂದು ನಂದು ಭಾವನೆ. ಮತ್ತು ಸಂಘಗಳು ತುಂಬ ಸಂಘ ಸಂಸ್ಥೆಗಳ ವಿಷಯವನ್ನು ತುಂಬ ಮಾತಾಡೋಕ್ಕೆ 10 ನಿಮಿಷ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮದು ಏನು ಉದ್ದೇಶ ಅಂತ ಉತ್ತಮ ಕಾರ್ಯಗಳನ್ನು ಮಾಡಿ, ಉತ್ತಮ ಪ್ರಜೆಗಳನ್ನು ಮಾಡಿ ನಮ್ಮ ದೇಶವನ್ನು ಅಭಿವೃದ್ಧಿಗೊಳಿಸೋದು. ಆ ಕಾರ್ಯದಲ್ಲಿ ನೀವೆಲ್ಲರೂ ಮಾಡ್ತೀನಿ ಧೈರ್ಯ ಇದೆ. ಯಾಕಂದರೆ ನಿಮಗೆ ಬೇಕಾದ ಜ್ಞಾನವನ್ನು ಇಲ್ಲಿ ಕೊಡ್ತಾರೆ, ಅದಕ್ಕೆ ಬೇಕಾದ ಸಾಮರ್ಥ್ಯವನ್ನು ಬೆಳೆಸುವ ಅವಕಾಶ ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲರೂ ಸತ್ಪ್ರಜೆಗಳಾಗಿ ಉಳಿದವರನ್ನು ಸತ್ಪ್ರಜೆಗಳನ್ನು ಮಾಡಿ ದೇಶದ ಸತ್ಪ್ರಜೆಯಾಗಿ ದೇಶವನ್ನು ಬೆಳೆಸಬೇಕಂತ ಹೇಳಿಕೊಂಡು ನನ್ನ ಎರಡು ಮಾತು. ಬಹುಶಃ ಹರೇಕಳ ಶಾಲೆಯನ್ನು ಈ ಮೊದಲು ನಾನು ನೋಡಿದ್ದಿಲ್ಲ. ಇಲ್ಲಿಗೆ ಬರುವಾಗ ಬಹಳ ಆಶ್ಚರ್ಯ ಆಯಿತು. ಅಕ್ಷರಃ ಇದು ಗ್ರಾಮೀಣ ಪ್ರದೇಶ. ಇಲ್ಲಿ ಬಂದ ಮೇಲೆ ಅಂತೂ ಮತ್ತು ಆಶ್ಚರ್ಯ ಆಯಿತು. ಯಾಕಂದರೆ ತುಂಬ ಬಡತನದ ಊರಾದರೂ ಕೂಡ ಇಲ್ಲಿ ಶಾಲೆಯ ಒಳಗಿರುವಂತಹ ಶ್ರೀಮಂತಿಕೆ ನನ್ನನ್ನು ಬೆರಗುಗೊಳಿಸಿತು. ಶಿಸ್ತುಬದ್ಧವಾದಂತಹ ವಾತಾವರಣ, ಅದಕ್ಕೆ ಅದನ್ನು ಕೂಡಿಸಿಕೊಂಡು ಬಂದಿರುವಂತಹ ಆಡಳಿತ ವರ್ಗ, ಶಾಲಾ ಶಿಕ್ಷಕ ವೃಂದ ಹಾಗೂ ಅಷ್ಟೇ
ಮನಪೂರ್ವಕವಾಗಿ ಸ್ಪಂದಿಸ್ತಿರುವಂತಹ ಈ ಮಕ್ಕಳು. ಇಂತಹ ಶಾಲೆಯಲ್ಲಿಯೂ ಇಷ್ಟು ಸಂಘಗಳು ಇಲ್ಲದಿದ್ದರೆ ಬಹುಶಃ ಅನ್ಯಾಯ ಆಗಿ ಹೋದಿತ್ತು. ಪ್ರತಿಯೊಂದು ವಿಷಯದಲ್ಲಿ ಕೂಡ ಬೇರೆ ಬೇರೆ ಸಂಘಗಳನ್ನು ಸಂಘಟಿಸಿ ಅದಕ್ಕೆ ಯಥಾಯೋಗ್ಯ ಅಧ್ಯಕ್ಷರನ್ನು, ಅವರ ಜೊತೆಗೆ ಕೆಲಸ ಮಾಡುವುದಕ್ಕೆ ಸಾಕಷ್ಟು ವಿದ್ಯಾರ್ಥಿ ಘಟನೆಗಳನ್ನು ಸೇರಿಸಿಕೊಂಡು ಇಷ್ಟು ಸಮಯದಲ್ಲಿ ನೀವು ಮಹತ್ ಸಾಧನೆ ಮಾಡಿದ್ದೀರಿ ಅಂದರೆ ಅದು ನಿಜವಾಗಿಯೂ ಅಭಿನಂದನೆಗೆ ಅರ್ಹವಾದಂಥ ಕೆಲಸ. ನಾನು ಸುಮಾರು 800 ಮಕ್ಕಳಿರುವ ಶಾಲೆಯಲ್ಲಿ ಒಂದು 20 ವರ್ಷ ಕೆಲಸ ಮಾಡಿ ಅನುಭವದೊಂದಿಗೆ ಈಗ ಪ್ರಸ್ತುತ ಇನ್ನೊಂದು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಯಾಕಂದರೆ ಮಕ್ಕಳನ್ನು ಬಿಟ್ಟು ಇರಲೇ ಆರದಂತಹ ಒಂದು ವಾತಾವರಣದಲ್ಲಿ ನಾನು ಮುಂದೆ ಬಂದವ. ಹಾಗಾಗಿ ಈಗಲೂ ಕೂಡ ಮಕ್ಕಳ ಜೊತೆಗೆ ಇದ್ದೇನೆ. ಇವತ್ತು ಕೂಡ ಹೊಸತಾದ ಹಲವು ಮಂದಿ ಮಕ್ಕಳ ಮುಖ ನನಗೆ ತುಂಬ ಆಪ್ಯಾಯಮಾನವಾಗಿ ಕಾಣ್ತಾ ಉಂಟು. ನೀವು ಈ ಸಣ್ಣ ಪ್ರಾಯದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಹೆಗಲಿಗೆ ಹೊತ್ತುಕೊಂಡವರು. ಇದನ್ನು ಅತಿ ಯಶಸ್ವಿಯಾಗಿ ಮಾಡಬೇಕು ಅಂತಂದರೆ ನಿಮಗೆ ಮಾನಸಿಕವಾದಂಥ ಒಂದು ಧೈರ್ಯ, ಒಂದು ಸ್ಥಿರತೆ ಬೇಕು, ಒಂದು ಬದ್ಧತೆ ಬೇಕು. ಸಾಮಾನ್ಯವಾಗಿ ನಾವು ಈಗಿನ ಸಮಾಜದಲ್ಲಿ ನೋಡುವುದಿದ್ದರೆ ಯುವಕರಲ್ಲಿ ತುಂಬ ಧೈರ್ಯ ಇರುತ್ತದೆ, ಆದರೆ ಒಳ್ಳೆ ಕೆಲಸಗಳು ಕಂಡು ಬರೋದು ಬಹಳ ಕಡಿಮೆ. ಆ ಧೈರ್ಯದಿಂದ ಅವರು ಸಮಾಜ ಘಾತುಕ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ನಮ್ಮ ಧೈರ್ಯ ಅದು ಕೆಟ್ಟ ದಾರಿಗೆ ಪ್ರೇರಣೆ ಆಗಬಾರದು. ನಾವು ಯಾಗಲೂ ಕೂಡ ಯುವ ಶಕ್ತಿ ಧೈರ್ಯದಿಂದ ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಿದಾಗ ಬಹುಶಃ ಗ್ರಾಮರಾಜ್ಯ, ರಾಮರಾಜ್ಯ, ಪುರೋಗತಿ ಹೊಂದಿದಂತಹ ಭವ್ಯ ಭಾರತದ ಕಲ್ಪನೆ ನಮಗೆ ಸಾಕಾರಗೊಳ್ಳುತ್ತದೆ. ನಾವು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಹೇಳೋದು ಕೂಡ ಅದೇ. ಪರಮ ವೈಭವಂ ನೇತು ಮೇತತ್ ಸ್ವರಾಷ್ಟ್ರಂ. ನಮ್ಮ ದೇಶ ಪರಮ ವೈಭವಕ್ಕೆ ಹೋಗಬೇಕು. ಆ ನಿಟ್ಟಿನಲ್ಲಿ ನೀವು ಕೂಡ ಎಲ್ಲ ನಿಮ್ಮ ಕೈಯನ್ನು ಜೋಡಿಸಬೇಕು. ಈ ದಿವಸ ನಾನು ಇಲ್ಲಿ ಅತಿಥಿಯನ್ನು ನೆನೆಯಲ್ಲಿ ಬಂದದ್ದು ಕೇವಲ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಸಣ್ಣ ಕಾಣಿಕೆ ಕೊಟ್ಟ ಕಾರಣ. ಸಾಹಿತ್ಯ ಸಿಂಧುವಿಗೆ ನನ್ನದಾದಂಥ ಒಂದು ಬಿಂದುವನ್ನು ಸೇರಿಸುವ ಪ್ರಯತ್ನ ಮಾಡಿದ್ದೇನೆ. ಒಂದಷ್ಟು ಕವನಗಳನ್ನು, ಕಥೆಗಳನ್ನು ಬರೆದಂತಹ ಒಂದು ತೃಪ್ತಿ ನನಗಿದೆ. ನೀವು ಕೂಡ ಬಹುಶಃ ಈ ಕ್ಷೇತ್ರದಲ್ಲಿ ಮುಂದೆ ಬರಬೇಕು. ನಮ್ಮ ಕನ್ನಡ ನಾಡಿನಲ್ಲಿ ಅತ್ಯಂತ ಖ್ಯಾತರು ಆಗಿ ಹೋಗಿದ್ದಾರೆ, ಪ್ರಸ್ತುತ ಕೂಡ ಮೆರೆಯುತ್ತಾ ಇದ್ದಾರೆ. ಎಲ್ಲರೂ ಕೂಡ ವಿದ್ಯಾರ್ಥಿ ದೆಸೆಯನ್ನು ದಾಟಿಯೇ ಮುಂದೆ ಬಂದವರು. ನಿಮ್ಮಂತಹ ಪ್ರಾಯದಲ್ಲಿ ಕೈಯಾರ ಕಿಂಜಣ್ಣರೈಗಳಿರುವುದು ಅಥವಾ ಇತರು, ನಾನು ಪ್ರತ್ಯೇಕವಾಗಿ ಯಾರ ಹೆಸರುಗಳನ್ನು ಹೇಳೋದಿಲ್ಲ, ಅವರು ಎಲ್ಲರೂ ಕೂಡ ನಿಮ್ಮ ಹಾಗೆಯೇ ಇದ್ದವರು. ಸಾಧನೆಯ ಮಾತ್ರದಿಂದ ಮುಂದೆ ಬಂದು ವಿಶ್ವಮಾನ್ಯತೆ ಪಡೆದಂತಹ ಹಲವು ಮಂದಿ ನಮಗೆ ಆದರ್ಶರಾಗಿ ಸಿಗ್ತಾರೆ. ಹಾಗಾಗಿ ಅವರನ್ನೆಲ್ಲ ಆದರ್ಶವಾಗಿಟ್ಟುಕೊಂಡು ನೀವು ಸಣ್ಣ ಸಣ್ಣ ಕವನಗಳನ್ನು, ಕಥೆಗಳನ್ನು ಬರೆಯುವುದರ ಮೂಲಕ, ಅದನ್ನು ಪತ್ರಿಕೆಗಳಿಗೆ ಕಲಿಸುವುದರ ಮೂಲಕ ನಿಮ್ಮ ಶಾಲೆಗೂ ಈಗಾಗಲೇ ಹೇಳಿದಾಗೆ ಕೀರ್ತಿ ತರಬೇಕು. ನಿಮಗೂ ಒಂದು ರೀತಿಯ ಆತ್ಮ ಸಮಾಧಾನ ಆಗುವಂಥ ಕೆಲಸಗಳನ್ನು ಮಾಡಿಕೊಡಬೇಕು. ಒಂದು ಮಾತು ತಮಾಷೆಗಾಗಿ ಹೇಳ್ತಾ ಇದ್ದೇನೆ. ಧೈರ್ಯ ಎನ್ನುವುದು ಒಳ್ಳೆ ಕೆಲಸಕ್ಕೆ ಬಳಸಿಕೊಳ್ಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಸುಮ್ಮನೆ ಒಂದು ತಮಾಷೆಗೆ ಒಂದು ಮಾತು. ಒಂದು 3 ದೇಶದ ಸೈನಿಕರು ಒಂದು ಕಡೆ ಸೇರಿ ಸುಮ್ಮನೆ ಒಂದು ಸ್ಪರ್ಧೆ ಮಾಡಿದಂತೆ. ಜಲಸೇನೆಯ ಸೈನಿಕರು ಸ್ಪರ್ಧೆ ಏನು ಅಂತ ಹೇಳಿದರೆ ಸಮುದ್ರದಲ್ಲಿ ಈಜಿಕೊಂಡು ಹೋಗಬೇಕು. ಬಹುದೊಡ್ಡ ಎದೆಗಾರಿಕೆ, ಧೈರ್ಯ ಬೇಕು ಅವರಿಗೆ. ಸಮುದ್ರದಲ್ಲಿ ಈಜಬೇಕು. ಯಾರು ಹೆಚ್ಚು ಬೇಗ ಈಜುತ್ತಾರೆ, ಹೆಚ್ಚು ದೂರ ಈಜುತ್ತಾರೆ, ಇದೊಂದು ಸ್ಪರ್ಧೆ. ಮೊದಲು ವಿದೇಶದ ಅವರ ಸೇನಾ ಮುಖ್ಯಸ್ಥ ಇದ್ದ, ಅವನ ಸೈನಿಕನಿಗೆ ಹೇಳಿದಂತೆ 1 ಕಿಲೋಮೀಟರ್ ದೂರ ಹೋಗಬೇಕು, ಈಜಿ ಬರಬೇಕು ಸಮುದ್ರದಲ್ಲಿ, ಮುಂದಿನ 2 ನಿಮಿಷ ಸಮಯ ಕೊಡೋದು. ಸರಿ, ಒಪ್ಪಿದ. ಸಮುದ್ರಕ್ಕೆ ಹಾರಿದ, ಹೋಗಿ 1 ನಿಮಿಷ ಆಗುವಾಗ ಬಂದ. ಅದು ಅವನ ಧೈರ್ಯ. ಮೆಚ್ಚುಗೆ ಆಯಿತು ಎಲ್ಲರೂ ಕೂಡ. 2ನೇ ದೇಶದವ, ಅವನಿಗೆ ಬಿಟ್ಟುಕೊಡ್ಲಿಕ್ಕಾಗುವುದಿಲ್ಲ. ಅವನ ಸೈನಿಕನಿಗೆ ಹೇಳಿದ, ನೀನು 1.5 ನಿಮಿಷದಲ್ಲಿ ಬರಬೇಕು, 2 ನಿಮಿಷ ಇಲ್ಲ, 1.5 ನಿಮಿಷದಲ್ಲಿ ಹೋಗಿ ಬರಬೇಕು. ಅವನು ಹಾಗೆ ಬಹಳ ವೇಗವಾಗಿ ಹೋಗಿ ಅದಕ್ಕಿಂತ ಇಮ್ಮಡಿ ವೇಗದಲ್ಲಿ ಹಿಂದೆ ಬಂದ. 1/4 ನಿಮಿಷದಲ್ಲಿ ವಾಪಸ್ ಬಂದ. ಬಹಳ ಖುಷಿಯಾಯಿತು, ನನ್ನ ದೇಶವೇ ಗೆಲ್ಲುವುದು. ಕೊನೆಗೆ ಮತ್ತೊಂದು ದೇಶ, ಯಾರು ಅಂತ ಹೇಳೋದಿಲ್ಲ ನಾನು, ಅವ ಅಧಿಕಾರಿ ಹೇಳಿದಂತೆ ನೀನು 1 ನಿಮಿಷದಲ್ಲಿ ಹೋಗಬೇಕು, 1 ಕಿಲೋಮೀಟರ್ ಹೋಗಬೇಕು, ಅಷ್ಟೇ ಹಿಂದೆ ಬರಬೇಕು. ಆಗ ಹಿವಡಿದಂತೆ 1 ಕಿಲೋಮೀಟರ್ 1 ನಿಮಿಷದಲ್ಲಿ ಹೋಗ್ಬೇಕಾ? ನನಗೆ ಸಾಧ್ಯ ಇಲ್ಲ, ನಿಮ್ಮ ಅಪ್ಪನ ಹತ್ರ ಹೇಳಿ ಅಂತ ಹೇಳಿದ. ಅದು ಧೈರ್ಯವ? ಹೇಳಿ, ಅದು ಧೈರ್ಯವ? ಮೇಲಧಿಕಾರಿಗೆ ಪೆದಂಬು ಮಾತಾಡಿದ್ದು ಅದು ಧೈರ್ಯ ಅಲ್ಲ. ಹಾಗಾಗಿ ನಮ್ಮ ಧೈರ್ಯ ಇರಬೇಕಾದ್ದು ಪೆದಂಬು ಮಾಡುವುದರಲ್ಲಿ ಅಲ್ಲ, ಒಳ್ಳೆ ಕೆಲಸ ಮಾಡುವುದರಲ್ಲಿ. ಹಾಗಾಗಿ ನೀವೆಲ್ಲರೂ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳಿ. ನಿಮಗೆ ಸರಿಯಾದ ಮಾರ್ಗದರ್ಶನ ಕೊಡುವುದಕ್ಕೆ
ನಿಜಾರ್ಥದಲ್ಲಿ ಗುರುವೃಂದ ಇಲ್ಲಿದೆ. ಹಾಗಾಗಿ ಈ ಶಾಲೆಯಲ್ಲಿ ವಿದ್ಯೆ ಕಲಿಯುವ ನೀವು ನಿಜವಾಗಿ ಧನ್ಯರು. ಹಾಗಾಗಿ ಕೊನೆಯ ಮಾತು, ಹೆಚ್ಚು ಸಮಯ ಇಲ್ಲ. ಎಲ್ರಿಗೂ ನೀವಾಗಲೇ ಪ್ರಾರ್ಥನೆಯಲ್ಲಿ ಹೇಳಿದಾಗೆ ರಾಮಕೃಷ್ಣ ಪ್ರೌಢಶಾಲೆಯ ವಿವಿಧ ಸಂಘಗಳು ಬೆಳಗಲಿ ಎನ್ನುವ ನಿಮ್ಮ ಮಾತಿಗೆ ದನಿಗೂಡಿಸ್ತಾ ನನ್ನ 2 ಮಾತುಗಳು ತಿಳಿಸಿದೆ. ಬೇರೆ ಬೇರೆ ರೀತಿಯಲ್ಲಿ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟವನ್ನು ಪ್ರತಿನಿಧೀಕರಿಸಿದಂತಹ ಇತಿಹಾಸ ನಮ್ಮ ಈ ವಿದ್ಯಾಸಂಸ್ಥೆಗಿದೆ. ಸುಮಾರು 50 ವರ್ಷಗಳ ಯಶಸ್ವಿಯ ಸ್ವರ್ಣ ಮಹೋತ್ಸವ ಆಚರಣೆಯನ್ನು ಮಾಡಿ ಈಗ 51ನೇ ವರ್ಷದಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಪ್ರಾರಂಭದ ದಿನಗಳಲ್ಲಿ ಈಗ ವೇದಿಕೆಯ ಮೇಲಿರುವಂತಹ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಅಥವಾ ಸಂಚಾಲಕರಾದ ನಾನಿರ್ಬೋದು, ನಾವೆಲ್ಲರೂ ಕೂಡ ಮಾತ್ರವಲ್ಲದೆ ಇನ್ನೂ ಕೂಡ ಕೆಲವು ಸದಸ್ಯರು ಎಲ್ಲರೂ ಇದೇ ಶಾಲೆಯ ಹಳೆ ವಿದ್ಯಾರ್ಥಿಗಳಾಗಿದ್ದು ಕೆಲವು ವರ್ಷಗಳ ಮೊದಲು ನಿಮ್ಮಂತೆಯೇ ವೇದಿಕೆಯ ಮುಂದೆ ಕೂತುಕೊಂಡು ಇಲ್ಲಿ ಗಣ್ಯರು ಮಾತಾಡುತ್ತಿದ್ದಂತಹ ಮಾತುಗಳನ್ನು ಆಲಿಸುತ್ತಿದ್ದಂತಹ ಒಂದು ಸೌಭಾಗ್ಯ ನಮಗಿತ್ತು. ಆದರೆ ಪ್ರಸ್ತುತ ನಾವೆಲ್ಲರೂ ಕೂಡ ನಿಮ್ಮ ಎದುರಲ್ಲಿ ನಿಂತು ವೇದಿಕೆಯಲ್ಲಿ ಮಾತಾಡುವಂತಹ ಒಂದು ಗಟ್ಸನ್ನು ಹೊಂದಿದ್ದೇವೆ. ಇದಕ್ಕೆ ಎಂತ ಇದ್ರೂ ನಾವು ಈ ವಿದ್ಯಾಸಂಸ್ಥೆಗೆ ಋಣಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬ ವಿದ್ಯಾರ್ಥಿಯ ಅಭಿರುಚಿ ಒಂದೇ ಇರುವುದಿಲ್ಲ, ಭಿನ್ನ ಭಿನ್ನವಾಗಿರುತ್ತದೆ. ಅದಕ್ಕೋಸ್ಕರ ಸಮಾಜದಲ್ಲಿ ನಾವು ಒಬ್ಬ ಆದರ್ಶ ವಿದ್ಯಾರ್ಥಿಗಳಾಗಬೇಕಿದ್ರೆ ನಮ್ಮ ಅಭಿರುಚಿಗೆ ಹೊಂದಂತಹ ಸಂಘ ಸಂಸ್ಥೆಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಅದರ ಸದುಪಯೋಗವನ್ನು ಪಡೆದು ನಾವು ಈ ಸಮಾಜದಲ್ಲಿ ಒಂದು ಆದರ್ಶ ವ್ಯಕ್ತಿಗಳಾಗಿ ಬಾಳಿದರೆ ಮಾತ್ರ ಆ ವಿದ್ಯಾರ್ಥಿತನಕ್ಕೆ ಸಾರ್ಥಕತೆ ಇರ್ತದೆ. ಇಂದಿನ ಉದ್ಘಾಟಕರು ಹೇಳಿದರು, ನಮಗೆ ವಿದ್ಯಾರ್ಥಿ ಜೀವನದ ನೆನಪನ್ನು ಈ ದಿನಗಳಲ್ಲಿ ಬರ್ತದೆ ಅಂತೇಳಿ. ನಿಜವಾಗಲೂ ಅವರ ಮಾತನ್ನು ನಾನು ಪುಷ್ಟೀಕರಿಸ್ತೇನೆ. ಯಾಕಂತೇಳಿದರೆ ವಿದ್ಯಾರ್ಥಿಗಳಾಗಿರುವಾಗ ನಮಗೆ ಯಾವ ರೀತಿಯ ಆಲೋಚನೆಗಳಿರುವುದಿಲ್ಲ, ತೊಡಕುಗಳಿರುವುದಿಲ್ಲ, ಅಥವಾ ತೊಂದರೆಗಳಿರುವುದಿಲ್ಲ. ಇದೆಂತ ಇದ್ರೂ ಕೂಡ ಇದನ್ನು ನಿಭಾಯಿಸಲಿಕ್ಕೆ ನಮ್ಮ ಪೋಷಕರು ಇರ್ತಿದ್ರು. ಆದರೆ ಈಗ ಹಾಗಲ್ಲ. ಈಗ ನಮಗೆ ಎಲ್ಲ ರೀತಿಯ ತೊಂದರೆಗಳು ನಮ್ಮ ಮೇಲೆ ಒತ್ತಡವನ್ನು ಹಾಕ್ತಾ ಇದೆ. ಆದರೂ ಕೂಡ ನಾವು ಅಂದಿನ ಆ ವಿದ್ಯಾಭ್ಯಾಸವನ್ನು ಒಳ್ಳೆ ರೀತಿಯಲ್ಲಿ ಬಳಸಿಕೊಂಡದ್ರಿಂದ ಇವತ್ತು ಸಮಾಜದಲ್ಲಿ ತಲೆ ಎತ್ತಿ ನಡೀಲಿಕ್ಕೆ ಸಾಧ್ಯತೆ ಆಗಿದೆ ಅಂತೇಳಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಿಮ್ಮ ಅಭಿರುಚಿಗೆ ತಕ್ಕಾಗಿ ಬೇರೆ ಬೇರೆ ಸಂಘಗಳನ್ನು ಸ್ಥಾಪಿಸಿದ್ದೇವೆ. ಅದನ್ನು ಒಳ್ಳೆಯ ಸದುಪಯೋಗವನ್ನು ಮಾಡಿಕೊಂಡು ಸೇರಾಜೆ ಅವರು ಹೇಳಿದ ಹಾಗೆ ಸಮುದ್ರದಲ್ಲಿ ಈಜಿ ಆ ನಿಮಿಷ ಎಷ್ಟು ನಿಮಗೆ ಕೊಟ್ಟಿದ್ದಾರೆ ಅದನ್ನು ಪೂರೈಸಿ ತೋರಿಸಿ, ಬದಲಾಗಿ ಯಾವುದೇ ಕಾರಣಕ್ಕೆ ಮೇಲಧಿಕಾರಿಗಳಿಗೆ ವಿರೋಧವನ್ನು ಮಾತಾಡಲಿಕ್ಕೆ ಹೋಗಬೇಡಿ ಅಂತೇಳಿ ಹೇಳುತ್ತಾ, ಕೊನೆಯದಾಗಿ ಪ್ರತಿ ವರ್ಷ ಕೂಡ ನಾವು ಕೊಡುವಂತಹ ಡಿಸ್ಟಿಂಕ್ಷನ್ ಬಂದ ವಿದ್ಯಾರ್ಥಿಗಳ ಬಹುಮಾನವನ್ನು ಪಡೆಯುವಲ್ಲಿ ಸಂಖ್ಯೆ 7ಕ್ಕೆ ಏರಿತ್ತು, ಪುನಃ ಸಂಖ್ಯೆ ಕಡಿಮೆ ಆಗಿದೆ. ಅದು ಬಹಳ ಬೇಸರದ ಸಂಗತಿ. 10ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಇವತ್ತು ಕೂಡ ನಾನು ನೆನಪಿಸ್ತಾ ಇದ್ದೇನೆ. ಈ ವರ್ಷ ಈಗಾಗಲೇ ತ್ಯಾಗಂ ಹೇಳಿದರು, ಈ ಸಲ 10-15 ಜನ ತಯಾರಾಗ್ತಾ ಇದ್ದಾರೆ ಅಂತೇಳಿ. ನೀವು 15 ಅಲ್ಲ, 20 ಅಲ್ಲ, ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಬಂದರೂ ಕೂಡ ನಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತೇನೆ. ಆ ಮಾತನ್ನು ನೀವು ನಾನು ನಡೆಸಿಕೊಡ್ತೇನಾ ಇಲ್ವ ಅಂತ ಹೇಳುವಂಥ ನೋಡುವಂಥ ಛಲದಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದು ಪಾಸ್ ಆಗುವಂತಾಗಲಿ ಎಂದು ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಒಂದೆರಡು ಮಾತುಗಳನ್ನು ನೆರವೇರಿಸಿಕೊಳ್ಳಲಿಕ್ಕಿರುವಂತಹ ಶ್ರೀಮತಿ ನಯನ ಗೌರಿ ಸೇರಾಜೆ ಮತ್ತು ಬಳಗ ನಮ್ಮ ಕರೆಗೆ ಹೋಗೋದು ಬಹಳ ಪ್ರೀತಿಯಿಂದ ಬೆಳಗ್ಗೆ 10ವರೆಗೆ ಬಂದಿದ್ದಾರೆ. ಅವರನ್ನು ವಿಶೇಷವಾಗಿ ಅಭಿನಂದಿಸುತ್ತಾ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರು ಆಗಿರುವ ತ್ರಿಶಕ್ತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಮೊದಲ ಮಾರು ಪ್ರಹ್ಲಾದ ರೈಯವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮಗೆ ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹವನ್ನು ನೀಡುತ್ತಿರುವಂತಹ
ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾಗಿರುವಂಥ ರಘುನಾಥ್ ರೈ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.